ನಿಮ್ಗೆ ಹ್ಯಾಂಡ್ ರೈಸ್ ಮಾಡಿ ಮತ್ತೆ ಶಕುಂತಲ ಮಾತಾಜಿಗೆಲ್ಲ ನಾನ್ ಮಾಡ್ಬೇಕಾಗಿರೋದು. ಶಾಂತಿ ರೂಪಿಣಿ ಅಂತ ಇದೆ ರೈಸ್. ಸರಿ, ಮಾಡಿದ್ದೀನಿ ನೋಡಿ. ಹರೇ ಕೃಷ್ಣ. ಹೋಸ್ಟ್ ಆಯ್ತಲ್ಲ ಲಲಿತಾ ಮಾತಾಜಿ? ಹೋಸ್ಟ್ ಆಯ್ತು, ಪಾರ್ಟಿಸಿಪೆಂಟ್ಸ್ ಕಾಣಿಸ್ತಾ ಇಲ್ಲ ನನಗೆ. 20 ಮೆಂಬರ್ಸ್ ಇದ್ದಾರೆ. 21 ಕಾಣಿಸ್ತಾ ಇದೆ, ನೇಮ್ಸ್ ಒಬ್ರದ್ದು ಕಾಣಿಸ್ತಿಲ್ಲ. ಯಾಕೆ ಮಾತಾಜಿ? ಇವಾಗ ಜಾಯಿನ್ ಆಗ್ತೀನಿ ಮತ್ತೆ ನೋಡೋಣ. ಕಾಣ್ತಾ ಇದೆ ಮಾತಾಜಿ. ಅಲ್ಲ, ನನಗ್ ಕಾಣಿಸ್ತಾ ಇಲ್ಲಪ್ಪ. ಕಾಣಿಸ್ತಾ ಇದೆ ಮಾತಾಜಿ. ಅವ್ರಿಗೆ ಕಾಣ್ತಾ ಇಲ್ಲ ಅಂತೆ. ಮಾತಾಜಿ ಈಗ ಹೋಸ್ಟ್ ಮಾಡಿ. ಒಂದ್ ನಿಮಿಷ, ನಾನು ಇದು ಒಮ್ಮೆ ಸೇವ್ ಮಾಡಿ ಇಟ್ಟಿದೆ, ಈಗ ಕಾಣ್ತಾ ಇಲ್ಲ. ನಿಮ್ಮ ಶೇರ್ ಮಾಡ್ತೀರಾ? ನೋಡ್ತೇನೆ, ನಾನು ಒಮ್ಮೆ ಸೇವ್ ಮಾಡಿ ಇಟ್ಟೆ, ಈಗ ಕಾಣ್ತಾ ಇಲ್ಲ. ಓಕೆ, ಕಳಿಸ್ಕೊಡ್ಲಾ? ಇದೆ ಅಲ್ವಾ 81? 81 82 ಮಾತಾಜಿ? 82 ಮಾತಾಜಿ, 624 ಪೇಜ್. ಅದ್ರಲ್ಲೇ ಇದೆ ಅಲ್ವಾ? ಅದೇ ಅದ್ರಲ್ಲೇ ಇದೆ ಅಲ್ವಾ? ಅದ್ರಲ್ಲೇ ಇದೆ, ಹೌದು. 82 ಅಧ್ಯಾಯನೇ. ಬಂತಲ್ಲ ಸ್ಕ್ರೀನ್? ಬಂದಿದೆ ಮಾತಾಜಿ. ಭದ್ರಾ ಅಲ್ಲಿಂದ ಓದಿಸ್ಬೇಕಾ ಅಂತ. ಅನಂತರ ಭದ್ರಾ ಹೇಳಿದಳು. ಭದ್ರಾ ಇಲ್ಲಿಂದ ಇಲ್ವಾ? ಇದೆಯಲ್ಲ, ಅದೇ ಕರೆಕ್ಟ್. ಪ್ರೇಯರ್ ಮಾಡ್ಬೇಕಾ? ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ ಇವರು ಆಯೋಜಿಸಿದಂತಹ ಕೃಷ್ಣ ಭಕ್ತಿ ರೀಡಿಂಗ್ ತರಗತಿಗೆ ಹಾಜರಾಗಿರುವಂತಹ ಎಲ್ಲ ಭಕ್ತವೃಂದರವರಿಗೆ ಸ್ವಾಗತ, ಸುಸ್ವಾಗತ. ಇಸ್ಕಾನ್ ಅಧ್ಯಕ್ಷರಾದಂತಹ ನಾಮನಿಷ್ಠ ಹಾಗೂ ಎಲ್ಲ ಗುರು ವೃಂದದವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ರಾಧಾ ಗೋವಿಂದರಿಗೆ ವಂದಿಸುತ್ತಾ, ಶೀಲ ಪ್ರಭುಪಾದರಿಗೆ ವಂದಿಸುತ್ತಾ ಇಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ.
श्री चैतन्य मनोभीष्टं स्थापितं येन भूतले स्वयं मह्यं ददाति स्वपदान्तिकम् वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सागण रघुनाथान्वितं तं सजीवं साद्वैतं सावधूतं परिजनसहितं श्रीकृष्ण चैतन्य देवं श्रीराधा कृष्णपादान् सागण ललिता श्रीविशाखान्वितांश्च हे कृष्णा करुणा सिन्धु दीनबन्धु जगत्पते गोपेश गोपिका कान्त राधा कान्त नमोस्तुते तप्त कांचन गौरांगी राजे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्यः च पतितानां पावनेभ्यो वैष्णवेभ्यो नमो नमः ओम विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनि नमस्ते सरस्वती देवे गौरवाणी प्रचारिणी निर्विशेष शून्यवादी पाश्चात्य देश तारिणी जय श्री कृष्ण चैतन्य प्रभु नित्यानंद श्री अद्वैत गदाधर वृंदा हरे कृष्णा कृष्ण कृष्णा हरे 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 ರಾಮ ಹರೇ ಹರೇ ಎಲ್ಲರಿಗೂ ತರಗತಿಗೆ ಸ್ವಾಗತ ಮಾತಾಜಿ ಓದಿಸ್ತೀರಾ ನಾನುಗಳೆಲ್ಲರಿಗೂ ಪ್ರಣಾಮಗಳು ಮಾತಾಜಿ. ಸ್ಕ್ರೀನ್ ಕಾಣ್ತದ ಮಾತಾಜಿ ಎಲ್ಲರಿಗೆ ಸರಿಯಾಗಿ? ಕಾಣಿಸುತ್ತೆ ಮಾತಾಜಿ. ನಿರ್ಮಲ ತನಕ ಆಗಿತ್ತು. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನಂತವ ಅಲ್ಲಿಂದ ಮಾತಾಜಿ. ಅನಂತರ ಭದ್ರಾ ಹೇಳಿದಳು ಅಲ್ಲಿಂದ. ಅನಂತವ ಭದ್ರ ಹೇಳಿದಳು, ಪ್ರಿಯ ದ್ರೌಪದಿ, ಕೃಷ್ಣನು ನನ್ನ ಸೋದರ ಮಾವನ ಮಗ. ಸುದೈವದಿಂದ ಅವನ ಚರಣ ಕಮಲಗಳು ನನ್ನನ್ನು ಆಕರ್ಷಿಸಿದವು. ನನ್ನ ತಂದೆಗೆ ನನ್ನ ಭಾವನೆಗಳು ಅರ್ಥವಾದಾಗ ಅವನು ನನ್ನ ವಿವಾಹಕ್ಕೆ ಏರ್ಪಾಡನ್ನು ಮಾಡಿದನು. ನನ್ನನ್ನು ಮದುವೆಯಾಗುವಂತೆ ಕೃಷ್ಣನನ್ನು ಆಹ್ವಾನಿಸಿ ಒಂದು ಅಕ್ಷೋಹಿಣಿ ಸೈನ್ಯವನ್ನು, ಬಹುಮಂದಿ ಸೇವಕಿಯರನ್ನು, ಇತರ ರಾಜಯೋಗ್ಯ ವಸ್ತುಗಳನ್ನು ಅವನಿಗೆ ವರದಕ್ಷಿಣೆಯಾಗಿ ನೀಡಿದನು. ಜನ್ಮ ಜನ್ಮಗಳಲ್ಲಿಯೂ ನನಗೆ ಕೃಷ್ಣನ ಆಶ್ರಯವು ಲಭ್ಯವಾಗುವುದೇ ಎಂದು ನನಗೆ ತಿಳಿಯದು. ಆದರೆ ನಾನು ಎಲ್ಲಿಯೇ ಜನ್ಮ ತಾಳಲಿ, ಕೃಷ್ಣನ ಚರಣ ಕಮಲಗಳೊಡನೆ ನನ್ನ ಬಾಂಧವ್ಯವನ್ನು ಮರೆಯದಂತಾಗಲಿ ಎಂದು ಪ್ರಾರ್ಥನೆ ಮಾಡುತ್ತೇನೆ. ಮುಂದಕ್ಕೆ ಓದ್ಲಿಯ ಮಾತಾಜಿ. ಅನಂತರ ಲಕ್ಷ್ಮಣ ಹೀಗೆ ಹೇಳಿದಳು, ಪ್ರಿಯ ಅರಸಿ, ಅನೇಕ ಬಾರಿ ನಾರದ ಮಹರ್ಷಿಯು ಕೃಷ್ಣನ ಮಹಿಮೆಯನ್ನು ಹೊಗಳುವುದನ್ನು ಕೇಳಿದ್ದೆ. ಸಿರಿದೇವತೆಯಾದ ಲಕ್ಷ್ಮಿಯು ಅವನ ಚರಣ ಕಮಲಗಳಿಂದ ಆಕರ್ಷಿತಳಾದಳೆಂದು ನಾರದ ಮಹರ್ಷಿಯು ಹೇಳಿದಾಗ ಅವನ ಚರಣ ಕಮಲಗಳಿಗೆ ನಾನು ಆಕರ್ಷಿತಳಾದೆ. ಅದಾದ ಅನಂತರ ನಾನು ಯಾವಾಗಲೂ ಅವನನ್ನೇ ಕುರಿತು ಯೋಚಿಸುತ್ತಿದ್ದೆ. ಅವನಲ್ಲಿ ನನ್ನ ಪ್ರೇಮವು ಹೆಚ್ಚಾಯಿತು. ಪ್ರಿಯ ರಾಣಿ, ನನ್ನ ತಂದೆಗೆ ನನ್ನಲ್ಲಿ ಬಹು ಪ್ರೀತಿ. ನಾನು ಕೃಷ್ಣನಲ್ಲಿ ಅನುರಕ್ತಳಾಗಿದ್ದೆ ಎಂದು ತಿಳಿದಾಗ ಅವನು ಒಂದು ಯೋಚನೆಯನ್ನು ಮಾಡಿದನು. ನಿನ್ನ ಸ್ವಯಂವರದಲ್ಲಿ ನಿನ್ನ ತಂದೆಯು ಮಾಡಿದ್ದ ಯೋಜನೆಯಂತೆಯೇ ನನ್ನ ತಂದೆಯ ಯೋಜನೆಯೂ ಇತ್ತು. ನನ್ನನ್ನು ಮದುವೆಯಾಗಲು ಬಯಸುವವರು ಒಂದು ಮೀನಿನ ಕಣ್ಣುಗಳನ್ನು ತಮ್ಮ ಬಾಣಗಳು ಚುಚ್ಚುವಂತೆ ಹೊಡೆಯಬೇಕಾಗಿತ್ತು. ನಿನ್ನ ಸ್ವಯಂವರದ ಸ್ಪರ್ಧೆಗೂ ನನ್ನ ಸ್ವಯಂವರದ ಸ್ಪರ್ಧೆಗೂ ವ್ಯತ್ಯಾಸವೆಂದರೆ, ನಿನ್ನ ಸ್ವಯಂವರದಲ್ಲಿ ಮೀನು ಚಾವಣಿಯಿಂದ ಸ್ಪಷ್ಟವಾಗಿ ಕಾಣುವಂತೆ ಎಳಿಬಿದ್ದಿತ್ತು. ನನ್ನ ಸ್ವಯಂವರದಲ್ಲಿ ಮೀನನ್ನು ಒಂದು ಬಟ್ಟೆಯಿಂದ ಮುಚ್ಚಲಾಗಿತ್ತು. ಒಂದು ಪಾತ್ರ ನೀರಿನಲ್ಲಿ ಬಟ್ಟೆಯ ಪ್ರತಿಬಿಂಬದಿಂದ ಮಾತ್ರ ಕಾಣಬಹುದಾಗಿತ್ತು. ನನ್ನ ಸ್ವಯಂವರದ ವೈಶಿಷ್ಟ್ಯ ಅದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಪದ್ಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ಯೋಜನೆಯು ಸುದ್ದಿಯನ್ನು ಜಗತ್ತಿನೆಲ್ಲ ಹರಡಲಾಯಿತು. ರಾಜನಿಗೆ ಇದು ತಿಳಿಯುತ್ತಲೇ ಕವಚಗಳನ್ನು ಧರಿಸಿ ತಮ್ಮ ಶಸ್ತ್ರಾಸ್ತ್ರಗಳ ಗುರುಗಳನ್ನು ಮಾರ್ಗದರ್ಶನಕ್ಕಾಗಿ ಕರೆದುಕೊಂಡು ಎಲ್ಲ ದಿಕ್ಕುಗಳಿಂದ ಅವರನ್ನು ತಂದೆಯ ರಾಜನಿಗೆ ಬಂದರು. ಅವರಲ್ಲಿ ಪ್ರತಿಯೊಬ್ಬನೆಯೂ ಗೆದ್ದು ನನ್ನನ್ನು ಪತ್ನಿಯನ್ನಾಗಿ ಪಡೆಯುವ ಹಂಬಲ. ಒಬ್ಬರಾದ ನಂತರ ಮತ್ತೊಬ್ಬರು ಮೀನನ್ನು ಚುಚ್ಚಲು ಇರಿಸಿದ್ದ ಬಿಲ್ಲು ಬಾಣಗಳನ್ನು ಎತ್ತಿಕೊಂಡರು. ಬಹುಮಟ್ಟಿಗೆ ಬಿಲ್ಲಿಗೆ ಎದೆ ಏರಿಸಲು ಸಹ ಸಾಧ್ಯವಾಗಲಿಲ್ಲ. ಮೀನಿಗೆ ಹೊಡೆಯುವ ಪ್ರಯತ್ನವನ್ನೇ ಮಾಡದೆ ಅವರು ಬಿಲ್ಲನ್ನು ಇದ್ದಂತೆ ಬಿಟ್ಟು ಹೊರಟು ಹೋದರು. ಕೆಲವರು ಬಹು ಕಷ್ಟದಿಂದ ಬಿಲ್ಲಿಗೆ ಎದೆಯೇರಿಸಲು ಹೋದರು. ಇನ್ನೊಂದು ಕೊನೆಯೇ ಸಿಕ್ಕದೆ ಅವರು ಬಿಲ್ಲಿನ ಪೆಟ್ಟಿಗೆ ಕೆಳಕ್ಕೆ ಬಿದ್ದರು. ಪ್ರಿಯ ರಾಣಿ, ನನ್ನ ಸ್ವಯಂವರಕ್ಕೆ ಅನೇಕ ಮಂದಿ ಪ್ರಸಿದ್ಧ ರಾಜರು ಪರಾಕ್ರಮಿಗಳು ಬಂದಿದ್ದರು ಎಂದು ಕೇಳಿ ನಿನಗೆ ಆಶ್ಚರ್ಯವಾಗಬಹುದು. ಜರಾಸಂಧ, ಶಿಶುಪಾಲ, ಅಂಬಷ್ಟ, ಭೀಮಸೇನ, ದುರ್ಯೋಧನ, ಕರ್ಣ ಇವರೆಲ್ಲರೂ ಎದೆಯನ್ನೇರಿಸಲು ಸಾಧ್ಯವಾಯಿತು.
ಆದರೆ ಮೀನಿಗೆ ಚುಚ್ಚುವಂತೆ ಬಾಣವನ್ನು ಬಿಡಲು ಅವರಿಗೆ ಸಾಧ್ಯವಾಗಲಿಲ್ಲ, ಏಕೆಂದರೆ ಅದನ್ನು ಮುಚ್ಚಿತ್ತು. ಪ್ರತಿಬಿಂಬದಿಂದ ಅದನ್ನು ಕಾಣದವರಿಗೆ ಸಾಧ್ಯವಾಗಲಿಲ್ಲ. ಪಾಂಡವರಲ್ಲಿ ಪ್ರಸಿದ್ಧನಾದ ಅರ್ಜುನನಿಗೆ ನೀರಿನಲ್ಲಿ ಪ್ರತಿಬಿಂಬವು ಕಂಡಿತು. ಅವನು ಬಹು ಎಚ್ಚರಿಕೆಯಿಂದ ಮೀನು ಇದ್ದ ಸ್ಥಳವನ್ನು ಗುರುತಿಸಿ ಬಾಣವನ್ನು ಹೊಡೆದನಾದರೂ ಬಾಣವು ಮೀನನ್ನು ನಿರ್ದಿಷ್ಟ ಸ್ಥಳದಲ್ಲಿ ಚುಚ್ಚಲಿಲ್ಲ. ಅವನ ಬಾಣವು ಕಡೆಯ ಪಕ್ಷ ಮೀನಿಗೆ ತಗುಲಿತು. ಆದ್ರಿಂದ ಅವನು ಇತರ ಎಲ್ಲ ರಾಜರಿಗಿಂತ ಕೌಶಲವಿದ್ದವನು ಎಂದು ಸಿದ್ಧವಾಯಿತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗುರಿಯನ್ನು ಭೇದಿಸಲು ಪ್ರಯತ್ನಿಸಿದ ಎಲ್ಲ ರಾಜರು ತಮ್ಮ ಪ್ರಯತ್ನದಲ್ಲಿ ಸೋತು ತೊಡಕಿನಲ್ಲಿ ಸಿಕ್ಕಿಕೊಂಡರು. ಕೆಲವರಂತೂ ಪ್ರಯತ್ನವನ್ನು ಮಾಡದೆ ಹೊರಟು ಹೋದರು. ಕಡೆಗೆ ಕೃಷ್ಣನು ಬಿಲ್ಲನ್ನು ಎತ್ತಿಕೊಂಡಾಗ ಮಗು ಆಟದ ಸಾಮಾನಿನೊಂದಿಗೆ ಆಡುವಂತೆ ಸುಲಭವಾಗಿ ಹೆದರಿಸಿದನು. ಬಾಣವನ್ನು ಹೂಡಿ ನೀರಿನಲ್ಲಿ ಮೀನಿನ ಪ್ರತಿಬಿಂಬವನ್ನು ಒಮ್ಮೆ ಮಾತ್ರ ನೋಡಿ ಬಾಣವನ್ನು ಬಿಟ್ಟನು. ಸರಿಯಾಗಿ ಬಾಣವು ಗುರಿ ಮುಟ್ಟಿದಾಗ ಮೀನು ಕೂಡಲೇ ಕೆಳಗೆ ಬಿದ್ದಿತು. ಕೃಷ್ಣನು ಈ ವಿಜಯವನ್ನು ನಡು ಹಗಲಿನಲ್ಲಿ ಸಾಧಿಸಿದನು. ಈ ಕ್ಷಣಕ್ಕೆ ಅಭಿಜಿತ್ ಎಂದು ಹೆಸರು. ಖಗೋಳಶಾಸ್ತ್ರದ ಪ್ರಕಾರ ಇದು ಶುಭ ಕ್ಷಣ. ಆಗ ಜಗತ್ತಿನಲ್ಲೆಲ್ಲ ಜಯ ಜಯಕಾರಗಳು ಕೇಳಿ ಬಂದವು. ಸ್ವರ್ಗದ ನಿವಾಸಿಗಳು ನಗಾರಿಯನ್ನು ಬಾರಿಸಿದ ಶಬ್ದವು ಆಕಾಶದಿಂದ ಬಂತು. ಅತ್ಯಾನಂದದಿಂದ ಮಹಾನ್ ದೇವತೆಗಳು ಭೂಮಿಯ ಮೇಲೆ ಪುಷ್ಪಗಳನ್ನು ವರ್ಷಿಸಿದರು. ಆ ಹೊತ್ತಿಗೆ ನಾನು ಸ್ಪರ್ಧೆಯ ರಂಗಕ್ಕೆ ಪ್ರವೇಶಿಸಿದೆ. ನಾನು ಹೆಜ್ಜೆ ಇಟ್ಟಾಗ ಕಾಲಂದಿಗೆಗಳು ಬಹು ಮಧುರವಾಗಿ ಶಬ್ದ ಮಾಡುತ್ತಿದ್ದವು. ನಾನು ಸೊಗಸಾದ ಹೊಸ ರೇಷ್ಮೆ ಉಡುಪುಗಳನ್ನು ಧರಿಸಿದ್ದೆ. ನನ್ನ ಕೂದಲನ್ನು ಹೂಗಳನ್ನು ಅಲಂಕರಿಸಿದ್ದವು. ಕೃಷ್ಣನ ವಿಜಯದಿಂದ ನಾನು ಆನಂದ ಪರವಶಳಾಗಿದ್ದೆ. ಬಹು ಆಕರ್ಷಕವಾಗಿ ಮುಗುಳ್ನ ನಗೆಯನ್ನು ಬೀರುತ್ತಾ ನಾನು ನನ್ನ ಕೈಯಲ್ಲಿ ಚಿನ್ನದ ಹಾರವನ್ನು ಹಿಡಿದಿದ್ದೆ. ಅದನ್ನು ಆಭರಣಗಳಿಂದ ಅಲಂಕರಿಸಿದ್ದರು. ಅದು ಆಗಾಗ ಥಳಥಳಿಸುತ್ತಿತ್ತು. ನನ್ನ ಗುಂಗುರು ಕೂದಲು ಮುಖವನ್ನು ಸುತ್ತು ಹಾಕಿತ್ತು. ನನ್ನ ಹಲವಾರು ಉಂಗುರುಗಳ ಬೆಳಕಿನಿಂದ ನಗ್ನ ಮುಖವು ಹೊಳೆಯುತ್ತಿತ್ತು. ನಾನು ಮೊದಲು ಅಲ್ಲಿದ್ದ ರಾಜರನ್ನೆಲ್ಲ ನೋಡಿದೆ. ನನ್ನ ಪ್ರಭುವಿನ ಬಳಿಗೆ ಹೋದಾಗ ನಿಧಾನವಾಗಿ ಚಿನ್ನದ ಹಾರವನ್ನು ಅವನ ಕೊರಳಿಗೆ ಹಾಕಿದೆ. ನಾನು ಆಗಲೇ ಹೇಳಿದಂತೆ ಮೊದಲಿನಿಂದಲೂ ಕೃಷ್ಣನು ನನ್ನ ಮನಸ್ಸನ್ನು ಆಕರ್ಷಿಸಿದ್ದನು. ಪ್ರಭುವಿಗೆ ಮಾಲೆ ಹಾಕುವುದು ನನ್ನ ಮಹಾ ವಿಜಯ ಎಂದು ನಾನು ಭಾವಿಸಿದೆ. ನಾನು ಪ್ರಭುವಿನ ಕೊರಳಿಗೆ ಮಾಲೆಯನ್ನು ಹಾಕುತ್ತಲೇ ಮೃದಂಗಗಳು, ಪಟಹಗಳು, ಶಂಖಗಳು, ತಬಲಗಳು, ನಗಾರಿಗಳು ಮತ್ತಿತರ ವಾದ್ಯಗಳ ನಾದವೆಲ್ಲ ಸೇರಿ ಗಟ್ಟಿಯಾದ ನಾದವಾಯಿತು. ಸಂಗೀತವಾಗುತ್ತಿದ್ದಾಗ ನಾಟ್ಯ ನಿಪುಣರಾದ ಸ್ತ್ರೀ ಪುರುಷರು ನೃತ್ಯವನ್ನು ಪ್ರಾರಂಭಿಸಿದರು ಮತ್ತು ಸಂಗೀತಗಾರರು ಇಂಪಾಗಿ ಹಾಡಿದರು. ಹರೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಶ್ರುತಿ ರಾಜು ತಂಬಟ್ ಪ್ರಭುಜಿ ಓದ್ತೀರಾ? ರಾಜು ತಂಬಟ್ ಪ್ರಭುಜಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಿಯ ದ್ರೌಪದಿ, ನಾನು ಕೃಷ್ಣನನ್ನು ನನ್ನ ಪೂಜ್ಯ ಪತಿಯಾಗಿ ಮತ್ತು ಅವನು ನನ್ನನ್ನು ಸೇವಕಿಯಾಗಿ ಸ್ವೀಕರಿಸಿದಾಗ ನಿರಾಸೆಗೊಂಡ ಉಳಿದ ರಾಜರು ಕೋಲಾಹಲದಿಂದ ಅಬ್ಬರಿಸಿದರು. ಅವರ ಕಾಮದಿಂದ ಅವರು ಬಹು ತಳಮಳಗೊಂಡರು. ಆದರೆ ಅವರಿಗೆ ಲಕ್ಷ್ಯ ಮಾಡದೆ ಚತುರ್ಭುಜ ನಾರಾಯಣನ ಸ್ವರೂಪದಲ್ಲಿ ನನ್ನ ಪತಿಯು ಕೂಡಲೇ ನನ್ನನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡನು. ರಥವನ್ನು 4 ಸೊಗಸಾದ ಕುದುರೆಗಳು ಎಳೆಯುತ್ತಿದ್ದವು. ರಾಜರುಗಳಿಂದ ವಿರೋಧವನ್ನು ನಿರೀಕ್ಷಿಸಿ ಅವನು ಕವಚವನ್ನು ಧರಿಸಿ ತನ್ನ ಸಾರಂಗ ಧನಸ್ಸನ್ನು ಎತ್ತಿಕೊಂಡನು. ಆದರೆ ನಮ್ಮ ಪ್ರಖ್ಯಾತ ಸಾರಥಿದಾರಕನು ಒಂದು ಕ್ಷಣವೂ ತಡ ಮಾಡದೆ ಸುಂದರವಾದ ರಥವನ್ನು ದ್ವಾರಕಾ ನಗರದತ್ತ ನಡೆಸಿದನು. ಹೀಗೆ ಎಲ್ಲ ರಾಜರ ಎದುರಿನಲ್ಲಿ ಸಿಂಹವು ಮಂದೆಯ ಮಧ್ಯದಿಂದ ಜಿಂಕೆಯನ್ನು ಎತ್ತಿಕೊಂಡು ಹೋಗುವಂತೆ ಕೃಷ್ಣನು ನನ್ನನ್ನು ಕರೆದುಕೊಂಡು ಹೋದನು. ಆದರೆ ಕೆಲವರು ರಾಜರು ನಮ್ಮನ್ನು ತಡೆಯಲು ಬಯಸಿದರು. ಶಸ್ತ್ರಾಸ್ತ್ರ ಸನ್ನದ್ಧರಾಗಿ ಅವರು ಸಿಂಹದ ಮುನ್ನಡೆಯನ್ನು ತಡೆಯಲು ಪ್ರಯತ್ನಿಸುವ ನಾಯಿಗಳಂತೆ ನಮಗೆ ಅಡ್ಡಿ ಮಾಡಿದರು. ಆಗ ಕೃಷ್ಣನ ಸಾರಂಗಧನುಸಿನಿಂದ ಚಿಮ್ಮಿದ ಬಾಣಗಳಿಂದ ಕೆಲವರು ರಾಜರುಗಳ ಎಡಗೈಗಳು ಕತ್ತರಿಸಿ ಹೋದವು. ಕೆಲವರು ಕಾಲುಗಳನ್ನು ಕಳೆದುಕೊಂಡರು. ಇನ್ನು ಕೆಲವರು ತಮ್ಮ ತಲೆಗಳನ್ನು ಪ್ರಾಣಗಳನ್ನು ಕಳೆದುಕೊಂಡರು. ಇನ್ನಿತರರು ರಣರಂಗದಿಂದ ಓಡಿ ಹೋದರು. ಅನಂತರ ದೇವೋತ್ತಮ ಪರಮ ಪುರುಷನು ಪ್ರಪಂಚದಲ್ಲಿ ಅತ್ಯಂತ ಪ್ರಸಿದ್ಧವಾದ ದ್ವಾರಕಾ ನಗರವನ್ನು ಪ್ರವೇಶಿಸಿದನು. ಆಗ ಅವನು ಹೊಳೆಯುವ ಸೂರ್ಯನಂತೆ ಕಂಡನು. ಈ ಸಂದರ್ಭದಲ್ಲಿ ಇಡೀ ದ್ವಾರಕಾ ನಗರವನ್ನು ವಿಶೇಷವಾಗಿ ಅಲಂಕರಿಸಿದ್ದರು. ದ್ವಾರಕೆಯಲ್ಲೆಲ್ಲ ಎಷ್ಟೊಂದು ಧ್ವಜಗಳು, ತಳಿರು ತೋರಣಗಳು, ಕಮಾನುಗಳು,
ಇದ್ದವೆಂದರೆ ಸೂರ್ಯನ ಬೆಳಕಿಗೆ ನಗರವನ್ನು ಪ್ರವೇಶಿಸಲು ಸಾಧ್ಯವಿರಲಿಲ್ಲ. ನನ್ನ ತಂದೆಗೆ ನನ್ನಲ್ಲಿ ಬಹು ಪ್ರೀತಿ ಎಂದು ಆಗಲೇ ಹೇಳಿದ್ದೇನೆ. ಕೃಷ್ಣನನ್ನು ಪತಿಯನ್ನಾಗಿ ಪಡೆದು ನನ್ನ ಬಯಕೆಯು ಸಾರ್ಥಕವಾಯಿತೆಂದು ಕಂಡು ತನ್ನ ಬಂಧು ಮಿತ್ರರಿಗೆ ಬೆಲೆಬಾಳುವ ಉಡುಪುಗಳು, ಆಭರಣಗಳು, ಮಂಚಗಳು ಮತ್ತು ಜಮಖಾನೆಗಳಂತಹ ಬೆಲೆಬಾಳುವ ಉಡುಗೊರೆಗಳನ್ನು ಕೊಟ್ಟನು. ಕೃಷ್ಣನು ಸ್ವಯಂ ಪೂರ್ಣನಾದವನು. ಆದರೆ ನನ್ನ ತಂದೆಯು ತಾನೇ ಇಷ್ಟಪಟ್ಟು ಐಶ್ವರ್ಯ, ಸೈನಿಕರು, ಆನೆಗಳು, ರಥಗಳು, ಕುದುರೆಗಳು ಮತ್ತು ಹಲವು ವಿರಳವಾದ ಮತ್ತು ಅಮೂಲ್ಯವಾದ ಶಸ್ತ್ರಾಸ್ತ್ರಗಳನ್ನು ನನ್ನ ಪತಿಗೆ ವರದಕ್ಷಿಣೆಯಾಗಿ ಕೊಟ್ಟನು. ಅವನು ಇವೆಲ್ಲವನ್ನು ಕೃಷ್ಣನಿಗೆ ಬಹು ಉತ್ಸಾಹದಿಂದ ಕೊಟ್ಟನು. ಪ್ರಿಯ ಅರಸಿ, ನಾನು ಹಿಂದಿನ ಜನ್ಮದಲ್ಲಿ ಆಶ್ಚರ್ಯವಾಗುವಂತಹ ಪುಣ್ಯ ಕರ್ಮಗಳನ್ನು ಮಾಡಿದ್ದಿರಬೇಕು. ಆದುದರಿಂದಲೇ ಈ ಜನ್ಮದಲ್ಲಿ ದೇವೋತ್ತಮ ಪರಮ ಪುರುಷನ ಗೃಹದಲ್ಲಿ ಸೇವಕಿಯಾಗಿದ್ದೇನೆ ಎಂದು ಆ ಕ್ಷಣದಲ್ಲಿ ನಾನು ಊಹಿಸಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣನ ಪ್ರಧಾನ ರಾಣಿಯರು ಮಾತನಾಡಿದ ನಂತರ ಇತರ 16,000 ರಾಣಿಯರು ಪರವಾಗಿ ರೋಹಿಣಿಯು ತಾವು ಕೃಷ್ಣನ ಪತ್ನಿಯರಾದ ಸಂದರ್ಭವನ್ನು ವಿವರಿಸಿದಳು. ಒಂಚೂರು ದೊಡ್ಡದು ಮಾಡ್ಕೊಂತೀನಿ ಮತ್ತೆ. ಪ್ರಿಯ ಅರಸಿ, ಭೌಮಾಸುರನು ಜಗತ್ತನ್ನೆಲ್ಲ ಗೆಲ್ಲುತ್ತಿದ್ದಾಗ ಸಾಧ್ಯವಾದ ಕಡೆಗಳಲ್ಲೆಲ್ಲ ರಾಜರು ಲಾವಣ್ಯವತಿಯರಾದ ಪುತ್ರಿಯರನ್ನು ತನ್ನ ಅರಮನೆಯಲ್ಲಿ ಬಂಧಿಸಿಟ್ಟಿದ್ದನು. ನಮ್ಮ ಬಂಧನದ ಸುದ್ದಿಯು ಕೃಷ್ಣನಿಗೆ ತಲುಪಿದಾಗ ಅವನು ಭೌಮಾಸುರನೊಂದಿಗೆ ಹೋರಾಡಿ ನಮ್ಮನ್ನು ಬಿಡುಗಡೆ ಮಾಡಿದನು. ಕೃಷ್ಣನು ಭೌಮಾಸುರನು ಅವನ ಎಲ್ಲಾ ಸೈನಿಕರನ್ನು ಕೊಂದನು. ಅವನಿಗೆ ಒಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಳ್ಳುವ ಅಗತ್ಯವೂ ಇರಲಿಲ್ಲ. ಆದರೂ ನಾವು ಪ್ರಾರ್ಥಿಸಿಕೊಂಡಂತೆ ನಾವು 16,000 ಮಂದಿಯನ್ನು ಮದುವೆಯಾದನು. ಪ್ರಿಯ ಅರಸಿ, ನಮ್ಮ ಒಂದೇ ಒಂದು ಅರ್ಹತೆ ಎಂದರೆ ನಾವು ಸದಾ ಕೃಷ್ಣನ ಚರಣ ಕಮಲಗಳನ್ನು ಕುರಿತು ಯೋಚಿಸುತ್ತಿದ್ದೆವು. ಪುನಃ ಹುಟ್ಟಿ ಸಾಯುವ ಬಂಧನವನ್ನು ತಪ್ಪಿಸಿಕೊಳ್ಳಲು ಇದೊಂದು ಮಾರ್ಗ. ಪ್ರಿಯ ಅರಸಿ ದ್ರೌಪದಿ, ಎಲ್ಲೋಯ್ತು ಮಾತಾಜಿ? ಸೆಕೆಂಡ್ ಲೈನ್ ನೋಡಿ, ಸೆಕೆಂಡ್ ಲೈನ್ ಎಲ್ಲಿ ಮಾತಾಜಿ? ನಮ್ಮ ಈ ಮಾತನ್ನು 2ನೇ ಲೈನ್ ಮೇಲೆ ಮೇಲೋಯ್ತಾ? ಪ್ರಿಯ ಅರಸಿ ದ್ರೌಪದಿ, ಇಲ್ಲಿ ನಮ್ಮ ಈ ಮಾತು ನಮಗೆ ರಾಜ್ಯ ರಾಜಾಧಿಪತ್ಯ ಏನು ಮಾತಾಜಿ? ರಾಜ್ಯ ಚಕ್ರಾಧಿಪತ್ಯ ಅಥವಾ ಸ್ವರ್ಗ ಸುಖವನ್ನು ಭಾಗ್ಯ ಯಾವುದೂ ಬೇಡ. ನಮಗೆ ಭೌತಿಕ ಐಶ್ವರ್ಯವನ್ನು ಸವಿಯುವ ಬಯಕೆ ಇಲ್ಲ. ಯೋಗದ ಪರಿಪೂರ್ಣತೆಯ ಬೇಕಿಲ್ಲ. ಬ್ರಹ್ಮನ ಉನ್ನತ ಸ್ಥಾನವೂ ಬೇಕಿಲ್ಲ. ಸಾಲುಕ್ಯ, ಸಾಷ್ಟಿ, ಸಾಮೀಪ್ಯ ಅಥವಾ ಸಾಯುಜ್ಯ, ಈ ಬ್ರಹ್ಮನ ಉನ್ನತ ಸ್ಥಾನವೂ ಬೇಕಿಲ್ಲ. ಬಗೆಯ ಮುಕ್ತಿಗಳಲ್ಲಿ ನಮಗೆ ಯಾವುದೂ ಬೇಕಿಲ್ಲ. ನಮ್ಮ ಯಾವ ಶ್ರೀಮಂತಿಯೂ ಬೇಡ. ನಮ್ಮ ಒಂದೇ ಆಸೆ ಎಂದರೆ ಜನ್ಮಾಂತರಗಳಲ್ಲಿಯೂ ಕೃಷ್ಣನ ಚರಣ ಕಮಲಗಳ ಧೂಳಿಯನ್ನು ತಲೆಯಲ್ಲಿ ತರಿಸುವುದು. ಸಿರಿದೇವತೆಯ ಸುಗಂಧಮಯವಾದ ಕೇಸರಿಯೊಡನೆ ಆ ಧೂಳಿಯನ್ನು ತನ್ನ ಸ್ತನದ ಮೇಲೆ ಧರಿಸಲು ಬಯಸಿದಳು. ಕೃಷ್ಣನು ಗೋಪಾಲ ಬಾಲಕನಾಗಿ ಈ ವೃಂದಾವನದಲ್ಲಿ ನಡೆಯುವಾಗ ಅವರ ಚರಣಕಮಲಗಳಿಗೆ ಅಂಟುವ ಧೂಳಿನಷ್ಟೇ ನಾವು ಬಯಸುತ್ತೇವೆ. ವಿಶೇಷವಾಗಿ ಗೋಪಿಯರು, ಗೋಪಾಲಕರು ಮತ್ತು ಬುಡಕಟ್ಟು ಬೀದಿಗಳಲ್ಲಿ ಹಾರಸಿ ಬೇರಾವ ಅಪೇಕ್ಷೆಯೂ ಇಲ್ಲದ ಜನ್ಮಾಂತರಗಳಲ್ಲೂ ಇದೇ ಸ್ಥಿತಿಯಲ್ಲಿರಲು ಬಯಸುತ್ತೇವೆ. ಕೃಷ್ಣ ರಾಣಿಯರು ಮತ್ತು ದ್ರೌಪದಿಯು ಸಮಾಗಮ ಎಂಬ 72ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಈ ಭದ್ರನಿಂದ ಶುರು ಮಾಡ್ತಾರೆ ಈಗ. ಅನಂತರ ಅವಳೇನ್ ಹೇಳ್ತಾಳಂದ್ರೆ, ಪ್ರಿಯ ದ್ರೌಪದಿ, ಕೃಷ್ಣನು ನನ್ನ ಸೋದರ ಮಾವನ ಮಗ. ಸರಿ, ವಿಡಿಯೋ ಆನ್ ಮಾಡ್ತೇನೆ. ಸೋದರ ಮಾವನ ಮಗ ಅಂತೆ ಕೃಷ್ಣ. ಭದ್ರ ಅನ್ನೋವಳಿಗೆ ನನ್ನ ತಂದೆಗೆ ನನ್ನ ಭಾವನೆಗಳು ಸುದೈವದಿಂದ ಅವಳೇನ್ ಮಾಡ್ತಾಳೆ, ಅವನ ಚರಣ ಕಮಲಗಳಿಗೆ ಆಕರ್ಷಿತಳಾಗ್ತಾಳೆ.
ಆಗ ಕೃಷ್ಣ ಅವ್ರ ತಂದೆ ಏನ್ ಮಾಡ್ತಾನೆ, ಅರ್ಥ ಮಾಡ್ಕೊಂಡು ಕೃಷ್ಣನಿಗೆ ಮದುವೆಗೆ ಆಹ್ವಾನ ಮಾಡ್ತಾರೆ. ಮತ್ತೆ ಮದ್ವೆನೂ ಮಾಡಿಕೊಡ್ತಾನೆ. ಒಂದು ಅಕ್ಷೋಹಿಣಿ ಸೈನ್ಯ ಮತ್ತೆ ಬಹು ಮಂದಿ ಸೈನಿಕರನ್ನು, ಇದು ಸೇವಕಿಯರನ್ನು ಕೊಡ್ತಾನೆ. ರಾಜ್ಯಕ್ಕೆ ಏನೇನು ಬೇಕು ಅಂತಹ ಬೇರೆ ಬೇರೆ ವಸ್ತುಗಳನ್ನು ವರದಕ್ಷಿಣೆಯಾಗಿ ಅವನಿಗೆ ಕೊಡ್ತಾನೆ. ಅವಳೇನ್ ಎನಿಸ್ತಾಳೆ, ಜನ್ಮ ಜನ್ಮಗಳಲ್ಲಿಯೂ ನನಗೆ ಕೃಷ್ಣನ ಆಶ್ರಯ ದೊರಕುತ್ತದೋ ಇಲ್ವೋ, ಆದ್ರೆ ಎಲ್ಲ ಜನ್ಮಗಳಲ್ಲಿ ನನ್ಗೆ ಕೃಷ್ಣನ ಚರಣ ಕಮಲಗಳ ಒಂದು ಬಾಂಧವ್ಯ ಅದು ನನಗೆ ಮರೆಯದಿರುವಂತಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂತಾಳೆ ಅವಳು. ಆಮೇಲೆ ಲಕ್ಷ್ಮಣನ ಬಗ್ಗೆ ಹೇಳ್ತೇನೆ. ಲಕ್ಷ್ಮಣ ಮತ್ತೊಬ್ಬಳು, ಅವಳು ಪ್ರಿಯ ಅರಸಿ ಅನೇಕ ಬಾರಿ ನಾರದ ಮಹರ್ಷಿಯು ಕೃಷ್ಣನ ಮಹಿಮೆಯನ್ನು ಹೊಗಳುವುದನ್ನು ಕೇಳಿದ್ದೆ ಅಂತ ಹೇಳ್ತಾರೆ. ನಾರದ ಮುನಿ ಹೊಗಳ್ತಾ ಇರ್ತಾರೆ ಅವಳ ಮುಂದೆ ಕೃಷ್ಣನನ್ನು. ಅದನ್ನು ಕೇಳ್ಕೊಂಡು ಅವಳು ಆಕರ್ಷಿತಳಾಗ್ತಾಳೆ. ಅದೇ ತರ ರುಕ್ಮಿಣಿ ಕೂಡ ಆಕರ್ಷಿತಳಾದಳು. ಅವಳು ಕೂಡ ಕೃಷ್ಣನ ಮಾತನ್ನು ಕೇಳಿಯೇ ನಾರದರ ಮಾತನ್ನು ಕೇಳಿ ಕೃಷ್ಣನನ್ನು ಅವಳು ಮೆಚ್ಚುವಂತದ್ದು. ಅವಳು ನೋಡಿರುವುದಿಲ್ಲ ಮದುವೆ ಆಗುವ ಮೊದಲು. ಆಮೇಲೆ ಇಲ್ಲಿ ಕೂಡ ಅದನ್ನೇ ಕೊಟ್ಟಿದ್ದಾರೆ. ಸಿರಿ ದೇವತೆಯಾದ ಲಕ್ಷ್ಮಿ ಅಂದ್ರೆ ಅವಳೆ ರುಕ್ಮಿಣಿ. ಅವಳ ಚರಣ ಕಮಲಗಳಿಂದ ಆಕರ್ಷಿತಳಾದಳೆಂದು ನಾನು ನಾರದ ಮಹರ್ಷಿಯ ಹೇಳಿದಾಗ ಅವನ ಚರಣ ಕಮಲಗಳಿಗೆ ನಾನು ಆಕರ್ಷಿತಳಾದೆ ಅಂತ ಹೇಳ್ತಾಳೆ. ಅದಾದ ನಂತರ ನಾನು ಯಾವಾಗ್ಲೂ ಅವನನ್ನೇ ಕುರಿತು ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ. ನನ್ನ ಪ್ರೇಮವು ಹೆಚ್ಚಾಯ್ತು. ಆಮೇಲೆ ನನ್ನ ತಂದೆಗೆ ನಾನಂದ್ರೆ ತುಂಬಾ ಪ್ರೀತಿ. ಆಗ ಏನ್ ಮಾಡ್ತಾನೆ, ಅವರು ಕೃಷ್ಣನಲ್ಲಿ ಅನುರಕ್ತಳಾದದ್ದು ಅವರಿಗೆ ಗೊತ್ತಾಗ್ತದೆ ಅಲ್ವಾ. ಒಂದು ಯೋಚನೆಯನ್ನು ಮಾಡಿದನು. ನನ್ನ ಆ ಸ್ವಯಂವರ ಏರ್ಪಾಡು ಮಾಡ್ತಾರೆ. ಹೇಗೆ ಸ್ವಯಂವರ ಏರ್ಪಾಡು ಮಾಡ್ತಾರೆ ಅಂತ ಹೇಳಿದ್ರೆ, ದ್ರೌಪದಿಯ ಸ್ವಯಂವರ ಮಾಡಿದಾರಲ್ಲ ಅದೇ ತರ ಮಾಡ್ತಾರೆ. ಅದನ್ನೇ ಅವಳು ಇಲ್ಲಿ ಹೇಳುವಂತದ್ದು. ನಿನ್ನ ತಂದೆಯು ಮಾಡಿದ ಯೋಚನೆಯಂತೆಯೇ ನನ್ನ ತಂದೆ ಯೋಜನೆ ಇಟ್ಟು ಅಂತ ಹೇಳ್ತಾರೆ. ಅದೇ ತರ ದ್ರೌಪದಿ ಸ್ವಯಂವರ ಹೇಗ್ ಮಾಡ್ತಾರೆ, ಒಂದು ಮೇಲೆ ಮೀನನ್ನು ಕಟ್ತಾರೆ, ಅದು ತಿರುಗ್ತಾ ಇರ್ತದೆ, ಕೆಳಗೆ ಒಂದು ನೀರು, ಆ ನೀರಿನಲ್ಲಿ ನೋಡಿ ಅದರ ನೆರಳನ್ನು ನೋಡಿ ಮೀನಿನ ಕಣ್ಣಿಗೆ ಹೊಡಿಬೇಕಿತ್ತು. ಅದೇ ತರ ಅಲ್ಲಿ ಅರ್ಜುನ ಹೊಡೆದಿರ್ತಾನೆ, ಇಲ್ಲಿ ಅದೇ ತರ ಮಾಡಿರ್ತಾರೆ ಅವರು. ಆದ್ರೆ ಒಂದು ವ್ಯತ್ಯಾಸ ಅಂತ ಹೇಳಿದ್ರೆ, ಆ ಒಂದು ಮೀನಿಗೆ ಒಂದು ಬಟ್ಟೆ ಕಟ್ತಾರೆ, ಆ ಬಟ್ಟೆ ಮುಚ್ಚಿದೆ, ಅದನ್ನು ಬಟ್ಟೆಯ ಒಳಗೆ ಆ ನೆರಳನ್ನು ನೋಡಿ ಮೀನಿನ ಕಣ್ಣಿಗೆ ಹೊಡಿಬೇಕು ಅವರು. ಆತರ ವ್ಯವಸ್ಥೆ ಮಾಡಿದ್ದಾರೆ ಅವರ ತಂದೆ ಸ್ವಯಂವರದಲ್ಲಿ. ಇಲ್ಲಿ ತುಂಬಾ ಜನ ರಾಜರೆಲ್ಲ ಬಂದಿರ್ತಾರೆ, ಇಲ್ಲಿಂದ ಎಲ್ಲ ಬಂದಿರ್ತಾರೆ. ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಯಾರಿಗೂ ಆಗುದಿಲ್ಲ ಅಂತ ಹೇಳ್ತಾರೆ. ತುಂಬಾ ಜನ ಅಂತ ಹೇಳಿದ್ರೆ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ. ಶಿಶುಪಾಲ, ಜರಾಸಂಧ, ಭೀಮಸೇನ, ದುರ್ಯೋಧನ, ಕರ್ಣ, ಇವರೆಲ್ಲ ಮೇನ್. ಆಮೇಲೆ ಉಳಿದವರೆಲ್ಲ ಬಂದಿದ್ರು. ಯಾರಿಗೂ ಪ್ರಯತ್ನ ಮಾಡಿದ್ರು ಕೂಡ ಆಗುದಿಲ್ಲ. ಅಲ್ಲಿ ಬಾಣಗಳು ಚುಚ್ಚುತ್ತದೆ, ಕೆಲವರಿಗೆ ಗಾಯ ಆಗ್ತದೆ, ಕೆಲವರಿಗೆ ಎತ್ತುಕೊಳ್ಳಿಕ್ಕೆ ಆಗುದಿಲ್ಲ, ಬಿಲ್ಲಿಗೆ ಎದೆ ಏರಿಸಲು ಸಹ ಸಾಧ್ಯವಾಗ್ಲಿಲ್ಲ ಅಂತ ಹೇಳ್ತಾರೆ. ಕೆಲವರಿಗೆ ಮೀನಿಗೆ ಹೊಡೆಯುವ ಪ್ರಯತ್ನವನ್ನೇ ಮಾಡದೆ ಅವರು ಬಿಲ್ಲನ್ನು ಇದ್ದಂತೆ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ, ಈ ತರ. ಆಮೇಲೆ ಯಾರಿಗೂ ಆಗುದಿಲ್ಲ. ಆಮೇಲೆ ಕೊನೆಗೆ ಇವನು ಯಾರಂತ ಹೇಳಿದ್ರೆ ಅರ್ಜುನ ಕೂಡ ಹಾಗೆ ಪ್ರಯತ್ನ ಮಾಡ್ತಾನೆ. ಅವನು ಮಾತ್ರ ಮೀನಿನ ಕಣ್ಣಿಗೆ ಚುಚ್ಚಲಿಕ್ಕೆ ಆಗುದಿಲ್ಲ, ಮೀನಿಗೆ ಚುಚ್ಚುತ್ತಾನೆ. ಅದಕ್ಕೆ ಅವನಿಗೆ ಎಲ್ಲರಿಗಿಂತ ಕೌಶಲ್ಯವಿದ್ದವನು ಅಂತ ಹೇಳ್ತಾರೆ. ಆಮೇಲೆ ಕೃಷ್ಣ ಒಬ್ಬ ಅದನ್ನು ಪ್ರಯತ್ನ ಮಾಡಿ ಅವನು ಏನ್ ಮಾಡ್ತಾನೆ, ಆ ಒಂದು ಮೀನಿನ ಕಣ್ಣಿಗೆ ಹೊಡಿತಾನೆ. ಆ ಒಂದು ಕ್ಷಣಕ್ಕೆ ಏನ್ ಹೇಳ್ತಾರಂತೆ, ಅಭಿಜಿತ್ ಅಂತ ಹೇಳ್ತಾರಂತೆ. ಆ ಒಂದು ಕ್ಷಣ ತುಂಬಾ ಶುಭಕರವಾದದ್ದು ಅಂತ ಖಗೋಳಶಾಸ್ತ್ರಜ್ಞರು ಹೇಳ್ತಾರೆ. ಜಗತ್ತಿನಲ್ಲೆಲ್ಲ ಜಯಕಾರ ಕೇಳಿ ಬರ್ತದಂತೆ. ಸ್ವರ್ಗದ ನಿವಾಸಿಗಳು ನಗಾರಿಯನ್ನು ಬಾರಿಸಿ ಶಬ್ದವು ಆಕಾಶದಿಂದ ಬಂದಿತು ಅಂತ ಹೇಳ್ತಾರೆ. ಅತ್ಯಾನಂದದಿಂದ ಮಹಾನ್ ದೇವತೆಗಳು ಭೂಮಿಯ ಮೇಲೆ ಪುಷ್ಪವನ್ನು ವರ್ಷಿಸಿದರು, ಅಂದ್ರೆ ಪುಷ್ಪದ ಮಳೆ ಕರೀತಾರೆ. ಆಮೇಲೆ ಆ ಹೊತ್ತಿಗೆ ಅಲ್ಲಿ ಏನ್ ಮಾಡ್ತಾರೆ, ಸ್ಪರ್ಧೆ ರಂಗಕ್ಕೆ ಪ್ರವೇಶಿಸಿದೆ. ಅವಳು ಬರ್ತಾಳೆ, ಅಂದ್ರೆ ಅವಳಿಗೀಗ ಸ್ವಯಂವರಕ್ಕೆ ಕೃಷ್ಣನಿಗೆ ಮಾಲೆ ಹಾಕ್ಬೇಕು. ತುಂಬಾ ಶೃಂಗಾರವಾಗಿ ಬರ್ತಾಳೆ ಅವಳು. ಹೇಗೆ ಬರ್ತಾಳೆ ಅಂದ್ರೆ ಕಾಲ್ಗೆಜ್ಜೆ ಹಾಕೊಂಡು ಮಧುರವಾಗಿ ಶಬ್ದ ಮಾಡ್ಕೊಂಡು ಬರ್ತಾಳಂತೆ. ಮತ್ತೆ ಹೊಸ ರೇಷ್ಮೆ ಬಟ್ಟೆ, ಕೂದಲು ತುಂಬಾ ಹೂವನ್ನು ಶೃಂಗಾರ ಮಾಡಿದ್ರು. ಆಮೇಲೆ ಆನಂದ ಪರವಶಳಾಗಿದ್ದೆ ನಾನು ಅಂತ ಹೇಳ್ತಾಳೆ. ಮುಗುಳ್ನಗುತ್ತಾ ಬಂದು ಕೈಯಲ್ಲಿ ಒಂದು ಚಿನ್ನದ ಹಾರ ಹಿಡ್ಕೊಂಡು ಬರ್ತಾಳೆ. ಆ ಹಾರವನ್ನು ಕೂಡ ಆಭರಣಗಳಿಂದ ಅಲಂಕರಿಸಿದ್ರು ಅಂತ ಹೇಳ್ತಾಳೆ. ಮತ್ತೆ ಅವಳ ಕೈ ತುಂಬಾ ಉಂಗುರಗಳಿದ್ವಂತೆ. ಆ ಉಂಗುರಗಳೇ ಅದ್ರ ಶೈನಿಂಗ್ ಅವಳ ಮುಖವನ್ನು ಬೆಳಗ್ತಾ ಇತ್ತು ಅಂತ ಹೇಳ್ತಾಳೆ. ಆಮೇಲೆ ಪ್ರಭುವಿನ ಬಳಿಗೆ ಹೋದಾಗ ನಿಧಾನವಾಗಿ ಚಿನ್ನದ ಹಾರವನ್ನು ಕೊರಳಿಗೆ ಹಾಕಿದೆ. ಕೃಷ್ಣ ಮೊದ್ಲೇ ನನ್ನನ್ನು ಆಕರ್ಷಣೆ ಮಾಡಿದ್ದ ಅಂತ ಹೇಳ್ತಾಳೆ. ಪ್ರಭುವಿಗೆ ಮಾಲೆ ಹಾಕುವುದು ನನ್ನ ವಿಜಯ ಎಂದು ನಾನು ಭಾವಿಸಿದೆ. ಕೊರಳಿಗೆ ಮಾಲೆಯನ್ನು ಹಾಕುತ್ತಲೇ ಮರದೆಲ್ಲ ವಾದ್ಯಗಳು ಬೆಳಗಲಿಕ್ಕೆ ಶುರುವಾಗ್ತವಂತೆ. ಮೃದಂಗ, ಪಹಟ, ಶಂಖ, ತಬಲ, ನಗಾರಿ ಎಲ್ಲ ಸೇರಿ ಗಟ್ಟಿಯಾಗಿ ನಾದವಾಯ್ತು. ಯಾರ್ಯಾರು ಸಂಗೀತ ಹಾಡ್ಲಿಕ್ಕೆ ಗೊತ್ತಿದೆ ಅವ್ರು ಸಂಗೀತ ಹಾಡ್ತಾರೆ, ಯಾರಿಗೆ ಡಾನ್ಸ್ ಮಾಡ್ಲಿಕ್ಕೆ ಗೊತ್ತಿದೆ ಅವರೆಲ್ಲ ನೃತ್ಯ ಮಾಡ್ತಾರೆ. ಇದನ್ನೆಲ್ಲ ಹೇಳ್ತಾರೆ ಅವ್ರು. ಆಮೇಲೆ ಪ್ರಿಯ ದ್ರೌಪದಿ, ನಾನು ಕೃಷ್ಣನನ್ನು ನನ್ನ ಪೂಜ್ಯ ಪತಿಯಾಗಿ ಮತ್ತು ಅವನು ನನ್ನನ್ನು ಸೇವಕಿಯಾಗಿ ಸ್ವೀಕರಿಸಿದಾಗ ನಿರಾಸೆಗೊಂಡ ಉಳಿದ ರಾಜರು ಕೋಲಾಹಲದಿಂದ ಅಬ್ಬರಿಸಿದರು. ಅಲ್ಲಿ ಬಂದವರಿಗೆಲ್ಲ ಏನಾಗ್ತದೆ, ಒಂದು ಆಸೆ ಇತ್ತು ಅವಳನ್ನು ಮದುವೆ ಆಗ್ಬೇಕು ಅಂತ, ಅದಕ್ಕೆ ಕೋಪ ಬರ್ತದೆ.
ಅವರು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ಕೃಷ್ಣ ಏನ್ ಮಾಡ್ತಾನೆ, ಚತುರ್ಭುಜನಾಗಿ ಅವಳನ್ನು ಎತ್ಕೊಂಡ್ ಬರ್ತಾನಂತೆ. ಎತ್ಕೊಂಡು ಹೋಗ್ಬಿಡ್ತಾನೆ. ಮತ್ತೆ ಹೇಗೆ ಹೋಗ್ತಾನೆ, ಒಂದು ಕವಚವನ್ನು ಧರಿಸ್ತಾನೆ. ಮತ್ತೆ ಸಾರಂಗ, ಅವನ ಧನುಸ್ಸಿನ ಹೆಸರು ಸಾರಂಗ. ಅದನ್ನು ಎತ್ಕೊಂಡು ಅವನು ದಾರುಕನ ಹತ್ರ, ದಾರುಕ ಕೂಡ ಹಾಗೆ ತುಂಬಾ ಕ್ಷಣ ಮಾತ್ರದಲ್ಲಿ ಸುಂದರವಾದ ರಥವನ್ನು ದ್ವಾರಕ ನಗರದತ್ತ ಓಡಿಸ್ತಾನೆ. ಹೀಗೆ ಎಲ್ಲ ರಾಜರ ಎದುರಿನಲ್ಲಿ ಸಿಂಹವು ಮಂದೆಯ ಮಧ್ಯದಲ್ಲಿ ಜಿಂಕೆಯನ್ನು ಎತ್ಕೊಂಡು ಹೋದಾಗೆ ಕೃಷ್ಣ ಅವಳನ್ನು ಎತ್ಕೊಂಡು ಹೋಗ್ತಾನೆ. ಕೆಲವರು ರಾಜರು ನಮ್ಮನ್ನು ತಡೆಯಲು ಬಯಸಿದರು. ಶಸ್ತ್ರಸನ್ನದ್ಧರಾಗಿ ಅವರು ಸಿಂಹದ ಮುನ್ನಡೆಯನ್ನು ತಡೆಯಲು ಪ್ರಯತ್ನಿಸುವ ನಾಯಿಗಳಂತೆ ನಮಗೆ ಅಡ್ಡಿ ಮಾಡಿದರು ಅಂತ ಹೇಳ್ತಾರೆ. ಸಿಂಹ ಇದನ್ನ ತಕೊಂಡು ಹೋಗುವಾಗ ಜಿಂಕೆ ಮರಿಯನ್ನು ಇದು ನಾಯಿ ಬಂದು ಅಡ್ಡ ಕಟ್ಟಿದಾಗೆ ಆಯ್ತು, ಆ ರಾಜರುಗಳೆಲ್ಲ ಅಡ್ಡ ಕಟ್ಟಿದ್ವು ಅಂತ ಹೇಳ್ತಾರೆ. ಆಗ ಕೃಷ್ಣನ ಸಾರಂಗ ಏನ್ ಮಾಡ್ತದೆ, ಆ ಬಾಣಗಳಿಂದ ಎಲ್ಲರಿಗೂ ಅಟ್ಯಾಕ್ ಮಾಡ್ತಾರೆ. ಕೈಗಳು ಕತ್ತರಿಸಿ ಹೋಗ್ತವೆ, ಕೆಲವರು ತಲೆ ಕತ್ತರಿಸಿ ಹೋಗ್ತದೆ, ಕೆಲವರು ಪ್ರಾಣವನ್ನೇ ಬಿಡ್ತಾರೆ, ಕೆಲವರು ಓಡಿ ಹೋಗ್ತಾರೆ. ಅಷ್ಟು ಬಾಣಗಳನ್ನು ಬಿಡ್ತಾನೆ. ಅನಂತರ ದೇವೋತ್ತಮ ಪರಮಪುರುಷ ಪ್ರಪಂಚದಲ್ಲಿ ಅತ್ಯಂತ ಪ್ರಸಿದ್ಧನಾದ ದ್ವಾರಕಾ ನಗರಕ್ಕೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಬರುವಾಗ ಹೇಗೆ ಸೂರ್ಯನಂತೆ ಕಾಣ್ತಿದ್ದಂತೆ ಅವನು. ಈ ಸಂದರ್ಭದಲ್ಲಿ ಇಡೀ ದ್ವಾರಕ ನಗರವನ್ನು ವಿಶೇಷವಾಗಿ ಅಲಂಕರಿಸಿದ್ರು ಅಂತ ಹೇಳ್ತಾರೆ. ಎಷ್ಟೊಂದು ಧ್ವಜಗಳು, ತಳಿರು ತೋರಣಗಳು, ಕಮಾನುಗಳು ಇದ್ದುವೆಂದು ಸೂರ್ಯನ ಬೆಳಕಿಗೆ ನಗರವನ್ನು ಪ್ರವೇಶಿಸಲು ಸಾಧ್ಯವಿರಲಿಲ್ಲ ಅಂತ ಹೇಳ್ತಾರೆ. ಸೂರ್ಯ ಅವನ್ ಎಷ್ಟು ಬೆಳಕಿತ್ತು ಅಂತ ಹೇಳಿದ್ರೆ ಸೂರ್ಯನ ಬೆಳಕಿಗೆ ಕೂಡ ಅಲ್ಲಿ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತೆ. ಅಷ್ಟೊಂದು ಪ್ರಕಾಶಮಾನವಾಗಿ ಆ ದ್ವಾರಕ ನಗರ ಹೊಳಿತಾ ಇತ್ತು ಅಂತ ಹೇಳ್ತಾರೆ. ನನ್ನ ತಂದೆಗೆ ನನ್ನಲ್ಲಿ ಬಹು ಪ್ರೀತಿ ಎಂದು ಆಗಲೇ ಹೇಳಿದ್ದೇನೆ. ಅದಕ್ಕೆ ಅವನು ಏನ್ ಮಾಡ್ತಾನೆ, ಅವರಿಗೆ ಬಂಧು ಮಿತ್ರರಿಗೆ, ಇವರಿಗೆಲ್ಲ ತುಂಬಾ ಅವರಿಗೆ ಎಷ್ಟು ಇಷ್ಟ ಇದೆ ಅಷ್ಟು ಬೆಲೆ ಬಾಳುವ ಉಡುಪುಗಳನ್ನು, ಆಭರಣಗಳನ್ನು, ಮಂಚಗಳು, ಜಮಖಾನೆಗಳಂತ ಬೆಲೆ ಬಾಳುವ ಉಡುಗೊರೆಗಳನ್ನೆಲ್ಲ ಕೊಡ್ತಾರೆ. ಕೃಷ್ಣ ಸ್ವಯಂ ಪೂರ್ಣನಾಗಿರ್ತಾನೆ. ಅವನಿಗೆ ಯಾರ್ದು ಏನು ಬೇಡ ಅಲ್ವಾ. ಅವನಲ್ಲಿ ಬೇಕಾದಷ್ಟು ಷಡೈಶ್ವರ್ಯ ಇದೆ. ಆದ್ರೂ ಕೂಡ ಅವಳ ತಂದೆ ಇಷ್ಟಪಟ್ಟ ಅವನಿಗೆ ಐಶ್ವರ್ಯ, ಸೈನಿಕರು, ಆನೆಗಳು, ರಥಗಳು, ಕುದುರೆಗಳು ಹೇರಳವಾಗಿ ಕೊಡ್ತಾನಂತೆ. ಅಮೂಲ್ಯವಾದ ಶಸ್ತ್ರಾಸ್ತ್ರಗಳನ್ನು ವರದಕ್ಷಿಣೆಯಾಗಿ ಕೊಡ್ತಾನೆ ತಂದೆ ಅಂತ ಹೇಳ್ತಾಳೆ. ಇವೆಲ್ಲ ಕೃಷ್ಣನಿಗೆ ಬಹು ಉತ್ಸಾಹದಿಂದ ಕೊಡ್ತಾನೆ. ಮತ್ತೆ ನಾನು ಹಿಂದಿನ ಜನ್ಮದಲ್ಲಿ ಏನೋ ಆಶ್ಚರ್ಯವಾಗುವಂತ ಪುಣ್ಯ ಕರ್ಮಗಳನ್ನು ಮಾಡಿದ್ನ ಏನೋ, ದೇವೋತ್ತಮ ಪುರುಷನ ಸೇವಕಿಯಾಗಿ ನಾನು ಈ ಕ್ಷಣದಲ್ಲಿ ಇದ್ದೇನೆ ಅಂತ ಹೇಳ್ಕೊಂಡು ಊಹಿಸ್ಕೊಳ್ತಾಳೆ. ಕೃಷ್ಣ ಪ್ರಧಾನ ರಾಣಿಯರು ಮಾತನಾಡಿದ ನಂತರ ಇವರೆಲ್ಲ ಮಾತಾಡ್ತಾರೆ. 8 ಜನರದ್ದು ವಿಷಯ ಹೇಳಿ ಆಯ್ತು. ಇಲ್ಲಿ 16,000 ಈಗ ಭೌಮಾಸುರನ ಸೆರೆಯಲ್ಲಿದ್ದವಳು, ಅದರಲ್ಲಿ ಪ್ರಧಾನಳಾದವಳು ಇವಳು ಯಾರು, ರೋಹಿಣಿ ಅಂತ ಒಬ್ಳು ಇರ್ತಾಳೆ. ಅವಳು ಹೇಳ್ತಾಳೆ ಏನಂತ ಹೇಳಿದ್ರೆ, ಭೌಮಾಸುರನ ಜಗತ್ತನ್ನೆಲ್ಲ ಗೆಲ್ಲುತ್ತಿದ್ದಾಗ, ಅಂದ್ರೆ ಎಲ್ಲ ಕಡೆ ಯುದ್ಧ ಮಾಡ್ತಾ ಮಾಡ್ತಾ ಹೋದಾಗ ಯಾರ್ಯಾರು ರಾಜರು ಸೋಲ್ತಾರಲ್ವ ಅವರೆಲ್ಲ ಹೆಣ್ಮಕ್ಳನ್ನು ತಕೊಂಡ್ ಬರ್ತಿದ್ದಾರೆ. ತಕೊಂಡು ಬಂದು ಬಂಧನದಲ್ಲಿ ಇಡ್ತಿದ್ದ. ಭೌಮಾಸುರ ಅಂದ್ರೆ ನರಕಾಸುರ ವಧೆ, ದೀಪಾವಳಿಗೆ ಮಾಡ್ತಾರಲ್ಲ ಅದೇ. ಬಂಧನದಲ್ಲಿ ಇಟ್ಟಿರ್ತಾನೆ. ಅವನು ಹೋರಾಡಿ ಬಿಡುಗಡೆ ಮಾಡ್ತಾನೆ. ಎಲ್ಲ ಯಾರು ಕೃಷ್ಣ ಅವರನ್ನೆಲ್ಲ ಸೋಲಿಸಿ ಎಲ್ಲ ಬಿಡುಗಡೆ ಮಾಡ್ತಾನೆ. ಈ ಹೆಂಗಸರು ಏನ್ ಮಾಡ್ತಾರೆ, 16,000 ಜನ ಸದಾ ಕೃಷ್ಣನ ಸ್ಮರಣೆಯಲ್ಲಿ ಇರ್ತಾರೆ. ಅವರು ಕೃಷ್ಣನ ಸ್ಮರಣೆಯಲ್ಲೇ ಇರುವುದು. ಯಾಕಂತ ಹೇಳಿದ್ರೆ ಈ ಜನ್ಮ ವ್ಯಾಧಿ ಜರ ಮೃತ್ಯು ಯಾವಾಗ ನಾವು ಕೃಷ್ಣನಿಗೆ ಶರಣಾಗ್ತೇವೆ ಈ ಬಂಧನದಿಂದ ಮುಕ್ತರಾಗ್ತೇವೆ ಅಂತ ಹೇಳ್ತಾರೆ. ಆಗ ಕೃಷ್ಣ ಏನ್ ಮಾಡ್ತಾನೆ, ಅವರ ಚರಣ ಕಮಲಗಳ ಕುರಿತು ಯೋಚಿಸ್ತಿದ್ದೆವು, ಪುನಃ ಪುನಃ ಹುಟ್ಟಿಗಿರುವ ಬಂಧನವನ್ನು ತಪ್ಪಿಸಿಕೊಳ್ಳಲು ಇದೊಂದೇ ಮಾರ್ಗ ನಮ್ಗೆ ಅಂತ ಕೃಷ್ಣ ಅವರನ್ನು ಮದುವೆ ಆಗ್ತಾನೆ. ಮದುವೆಯಾಗಿ ಅವ್ರು ಏನ್ ಹೇಳ್ತಾರೆ, ನಮ್ಗೆ ಯಾವ ಮುಕ್ತಿ ಕೂಡ ಬೇಕಾಗಿರ್ಲಿಲ್ಲ, ಯೋಗದ ಪರಿಪೂರ್ಣತೆಯು ಬೇಕಿಲ್ಲ, ಬ್ರಹ್ಮನ ಉನ್ನತ ಸ್ಥಾನವು ನಮ್ಗೆ ಬೇಡ. ಇದು 5 ಮುಕ್ತಿ ಇದೆ ಅಲ್ವಾ, ಸಾಲೋಕ್ಯ, ಸಾಷ್ಟಿ, ಸಾಮೀಪ್ಯ, ಸಾಯುಜ್ಯ, ಸಾರೋಪ್ಯ ಅಂತ. ಈ 5 ಮುಕ್ತಿಗಳು ನಮ್ಗೆ ಬೇಡ. ನಮ್ಗೆ ಯಾವ್ದು ಬೇಡ, ಯಾವ ಶ್ರೀಮಂತಿಕೆ ಬೇಡ, ಯಾವ್ದು ಬೇಡ. ಜನ್ಮ ಜನ್ಮಾಂತರಲ್ಲಿ ಕೃಷ್ಣನ ಚರಣ ಕಮಲದ ಧೂಳಿಯನ್ನು ತಲೆಯಲ್ಲಿ ಧರಿಸುವುದು, ಅದು ಒಂದು ನಮ್ಗೆ ಬೇಕು. ಶ್ರೀದೇವಿ ಕೂಡ ಹಾಗೆ ಮಾಡ್ತಾಳಂತೆ. ಯಾರು, ಲಕ್ಷ್ಮಿ ಸುಗಂಧಮಯವಾದ ಕೇಸರಿಯೊಡನೆ ಆ ಧೂಳಿಯನ್ನು ತನ್ನ ಸ್ತರದ ಮೇಲೆ ಧರಿಸಲು ಅವಳು ಬಯಸ್ತಾಳಂತೆ. ಕೃಷ್ಣನು ಗೋಪಾಲ ಬಾಲಕನಾಗಿ ವೃಂದಾವನದಲ್ಲಿ ನಡೆಯುವಾಗ ಅವನ ಚರಣ ಕಮಲಗಳಿಗೆ ಅಂಟುವ ಧೂಳಿನಷ್ಟೇ ತಾವು ಬಯಸುತ್ತೇವೆ. ಅಷ್ಟೇ ಸಾಕು, ಆ ಧೂಳು ಮಾತ್ರ ನಮ್ಗೆ ಸಾಕು. ವಿಶೇಷವಾಗಿ ಗೋಪಿಯರು, ಗೋಪಾಲಕರು ಮತ್ತು ಬುಡಕಟ್ಟು ಜನಾಂಗದ ಸ್ತ್ರೀಯರು ಕೃಷ್ಣನ ಚರಣ ಕಮಲಗಳು ತಮ್ಮನ್ನು ತುಳಿಯುವಂತೆ ವೃಂದಾವನದ ಬೀದಿಗಳಲ್ಲಿ ಹುಲ್ಲಾಗಲು ಬಯಸುತ್ತಾರೆ. ಇವರೆಲ್ಲ ಏನ್ ಬಯಸ್ತಾರೆ, ವೃಂದಾವನದ ಆ ಒಂದು ಇದ್ರಲ್ಲಿ ಹುಲ್ಲಾಗಿ ಬಯಸಿದ್ರೆ ಅವ್ರು ತುಳಿತಾ ಹೋಗ್ತಾರಲ್ವಾ, ಗೋಪಿಯರು, ಗೋಪಾಲಕರು. ಇವರೆಲ್ಲ ತುಳಿದು ಹೋದಾಗ ನಮ್ಗೆ ಇದಾಗ್ತದೆ, ಮುಕ್ತರಾಗ್ತೇವೆ ನಾವು ಅಂತ ಹೇಳ್ತಾರೆ. ನಮ್ಮ ಜನ್ಮ ಪಾವನವಾಗ್ತದೆ, ಅದಕ್ಕೆ ಹುಲ್ಲಾಗಲು ಬಯಸ್ತಾರೆ. ಬೇರವ ಅಪೇಕ್ಷೆಯೂ ಇಲ್ಲದೆ ಜನ್ಮ ಜನ್ಮಾಂತರಗಳಲ್ಲಿ ಇದೇ ಸ್ಥಿತಿಯಲ್ಲಿ ಇರಲು ಬಯಸುತ್ತೇವೆ ಅಂತ 16,000 ಜನ ಹೇಳ್ತಾರೆ. ಈ ಕಥೆಯನ್ನೆಲ್ಲ ದ್ರೌಪದಿಗೆ ಹೇಳುವಂತ. ಕೃಷ್ಣನ ರಾಣಿಯರು ಮತ್ತು ದ್ರೌಪದಿಯ ಸಮಾಗಮ
ಎಂಬ 82ನೇ ಅಧ್ಯಾಯದ ಭಕ್ತಿ ವೇದಾಂತ ಮಹಾಭಾರತವು ಇಲ್ಲಿಗೆ ಈತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೆಕ್ಸ್ಟ್ ವಸುದೇವನ ಯಜ್ಞ ಕಾರ್ಯಗಳು. ಏನ್ ಮಾತಾಜಿ? ವಸುದೇವನ ಯಜ್ಞ ಕಾರ್ಯಗಳು 83. ಹೌದು, ಇಲ್ಲಿ ಕೆಳಗೆ ಹರೇ ಕೃಷ್ಣ. ಉತ್ತಮ ಪದ್ಮ ದೇವಿ ದಾಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. 83 ಇದು ವಸುದೇವನ ಯಜ್ಞ ಕಾರ್ಯಗಳು. ಸೂರ್ಯಗ್ರಹಣ ಬಂತ ಸ್ಕ್ರೀನ್ ಬಂದಿದೆ ಮಾತಾಜಿ. ಬಂದಿದೆ ಮಾತಾಜಿ. ನನಗೆ ಕಾಣ್ತಾ ಇಲ್ಲ. 83 ವಸುದೇವನ ಯಜ್ಞ ಕಾರ್ಯಗಳು. ಸೂರ್ಯಗ್ರಹಣದ ಕಾಲದಲ್ಲಿ ಕುರುಕ್ಷೇತ್ರದಲ್ಲಿ ಅನೇಕ ಮಂದಿ ಸ್ತ್ರೀಯರಿದ್ದರು. ಅವರಲ್ಲಿ ಕುಂತಿ, ಗಾಂಧಾರಿ, ದ್ರೌಪದಿ, ಸುಭದ್ರೆ ಮತ್ತು ಅನೇಕ ಮಂದಿ ರಾಜರುಗಳ ರಾಣಿಯರು, ಬೃಂದಾವನದಿಂದ ಬಂದ ಗೋಪಿಯರು ಇದ್ದರು. ಕೃಷ್ಣನ ಬೇರೆ ಬೇರೆ ರಾಣಿಯರು ತಮಗೆ ಹೇಗೆ ಮದುವೆಯಾಯಿತು ಮತ್ತು ಕೃಷ್ಣನು ತಮ್ಮನ್ನು ಪತಿಯನ್ನಾಗಿ ಹೇಗೆ ಸ್ವೀಕರಿಸಿದ ಎಂದು ಹೇಳುತ್ತಿದ್ದಾಗ ಕುರುವಂಶದ ಸ್ತ್ರೀಯರಿಗೆಲ್ಲ ಆಶ್ಚರ್ಯವಾಯಿತು. ಕೃಷ್ಣನ ರಾಣಿಯರೆಲ್ಲರಿಗೂ ಅವನಲ್ಲಿ ಎಷ್ಟು ಪ್ರೀತಿ ಅನುರಾಗಗಳಿದ್ದುವು ಎಂದು ಕಂಡು ಅವರಿಗೆ ಮೆಚ್ಚುಗೆಯಾಯಿತು. ಕೃಷ್ಣನಲ್ಲಿ ರಾಣಿಯರಿಗಿದ್ದ ಗಾಢ ಪ್ರೀತಿ ಅನುರಾಗಗಳ ವಿಷಯವನ್ನು ಕೇಳಿ ತಮ್ಮ ಕಣ್ಣುಗಳಲ್ಲಿ ಕಂಬನಿ ತುಂಬುವುದನ್ನು ತಡೆಯಲು ಅವರಿಗೆ ಆಗಲಿಲ್ಲ. ಸ್ತ್ರೀಯರು ಪುರುಷರು ತಮ್ಮ ತಮ್ಮಲ್ಲಿ ಸಂಭಾಷಣೆಯಲ್ಲಿ ತೊಡಗಿದ್ದಾಗ ಎಲ್ಲಾ ದಿಕ್ಕುಗಳಿಂದ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲಾ ಮುಖ್ಯರಾದ ಋಷಿಮುನಿಗಳೂ ಬಂದರು. ಅವರು ಕೃಷ್ಣ ಬಲರಾಮರನ್ನು ನೋಡಲು ಬಂದರು. ಅವರಲ್ಲಿ ಮುಖ್ಯರಾದವರು ಕೃಷ್ಣದ್ವೈಪಾಯನ, ವ್ಯಾಸರು, ಮಹರ್ಷಿ ನಾರದರು, ಚ್ಯವನರು, ದೇವಲರು, ಅಸಿತರು, ವಿಶ್ವಾಮಿತ್ರರು, ಶತಾನಂದರು, ಭರದ್ವಾಜರು, ಗೌತಮರು, ತಮ್ಮ ಎಲ್ಲಾ ಶಿಷ್ಯರೊಡನೆ ಪರಶುರಾಮರು, ವಶಿಷ್ಠರು, ಗಾಲವರು, ಮೃಗಮುನಿಗಳು, ಪುಲಸ್ತ್ಯರು, ಕಶ್ಯಪರು, ಅತ್ರಿ ಮಹರ್ಷಿಗಳು, ಮಾರ್ಕಾಂಡೇಯರು, ಬೃಹಸ್ಪತಿಯವರು, ದ್ವಿತ, ಶ್ರಿತ, ಏಕತ, ಬ್ರಹ್ಮನ ಮಕ್ಕಳಾದ 4 ಕುಮಾರರಾದ ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರರು, ಅಂಗಿರಸರು, ಅಗಸ್ತ್ಯರು, ಯಜ್ಞವಲ್ಯರು ಮತ್ತು ವಾಮದೇವರು. ಹರೇ ಕೃಷ್ಣ ಮಾತಾಜಿ. ರತ್ನ ಬಸವರಾಜ್. ಯಜ್ಞವಲ್ಕ್ಯರು ಮತ್ತು ವಾಮದೇವರು. ಧನ್ಯವಾದ ಮಾತಾಜಿ. ರತ್ನ ಬಸವರಾಜ್ ಮಾತಾಜಿ ಓದ್ತೀರಾ? ರತ್ನ ಬಸವರಾಜ್ ಮಾತಾಜಿ. ನೆಟ್ವರ್ಕ್ ಇಲ್ಲೇ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಓದ್ತೀರಾ? ಮುಂದೆ ಹೋಗಿ ಮಾತಾಡಿ, ಲೇಟ್ ಆಗ್ತದೆ. ಎಲ್ಲರೂ ಮ್ಯೂಟ್ ಅಲ್ಲಿ ಇದೀಪ, ಎಲ್ಲ ಓಪನ್ ಅನ್ಮ್ಯೂಟ್ ಅಲ್ಲಿ ಇದ್ದಾರೆ. ಗಾಯತ್ರಿ ಕೃಷ್ಣಮೂರ್ತಿ ಪ್ರಭುಜಿ. ನಾನು ಓದ್ಬೇಕಾ ಮಾತಾಜಿ? ಕೃಷ್ಣಮೂರ್ತಿ ಮಾತಾಡ್ತಾ ಇದ್ದಾರೆ ನೋಡಿ ಅವರು. ಓದಿ ಪ್ರಭುಜಿ. ಓದಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಮುನಿಗಳು ಪ್ರಾಜ್ಞರು ಬಂದೊಡನೆ ಯುಧಿಷ್ಠಿರ ಮಹಾರಾಜ, ಪಾಂಡವರು, ಕೃಷ್ಣ ಮತ್ತು ಬಲರಾಮರು ಕೂಡಲೇ ಎದ್ದು ನಿಂತು ಸರ್ವ ಪೂಜ್ಯರಾದ ಋಷಿಗಳಿಗೆ ತಲೆಬಾಗಿ ಗೌರವವನ್ನು ತೋರಿಸಿದರು. ಇದರ ನಂತರ ಋಷಿಗಳಿಗೆ ಕಾಲು ತೊಳೆಯಲು ನೀರನ್ನು ಕೊಟ್ಟು ಪೀಠಗಳನ್ನಿತ್ತು ಉಚಿತ ರೀತಿಯಲ್ಲಿ ಸ್ವಾಗತಿಸಲಾಯಿತು. ರುಚಿಯಾದ ಹಣ್ಣುಗಳು, ಹೂಮಾಲೆಗಳು, ಸುಗಂಧ ಮತ್ತು ಶ್ರೀಗಂಧಗಳನ್ನು ಅರ್ಪಿಸಲಾಯಿತು. ಕೃಷ್ಣ ಬಲರಾಮರ ಮುಂದಾಳುತನದಲ್ಲಿ ಎಲ್ಲ ಅರಸರು ವೈದಿಕ ನಿಬಂಧನೆಗಳಿಗೆ ಅನುಗುಣವಾಗಿ ಋಷಿಗಳನ್ನು ಪೂಜಿಸಿದರು. ಋಷಿಗಳೆಲ್ಲ ಕುಳಿತ ನಂತರ ಧರ್ಮ ರಕ್ಷಣೆಗಾಗಿ ಇಳಿದು ಬಂದ ಕೃಷ್ಣನು ಎಲ್ಲ ಅರಸರ ಪರವಾಗಿ ಅವರಿಗೆ ಕೆಲವು ಮಾತುಗಳನ್ನು ಹೇಳಿದನು. ಕೃಷ್ಣನು ಮಾತನ್ನು ಪ್ರಾರಂಭಿಸಿದಾಗ ಅವನು ಋಷಿಗಳನ್ನು ಸ್ವಾಗತಿಸಿ ಆಡುವ ಮಾತುಗಳನ್ನು ಕೇಳುವ ಆಸಕ್ತಿಯಿಂದ ಎಲ್ಲ ಮೌನವಾಗಿದ್ದರು. ಕೃಷ್ಣನು ಹೀಗೆ ಹೇಳಿದನು: ಇಲ್ಲಿ ನೆರೆದಿರುವ ಋಷಿಮನಿಗಳೇ, ಜಯವಾಗಲಿ.
ಇಂದು ನಮ್ಮ ಜೀವನದ ಗುರಿಯನ್ನು ಸಾಧಿಸಿದಂತಾಯಿತು. ಏಕೆಂದರೆ ಶ್ರೇಷ್ಠ ದೇವತೆಗಳು ಸಹ ನೋಡಬೇಕೆಂದು ಹಂಬಲಿಸುವ ಮಹಿಮಾನ್ವಿತರಾದ ಮತ್ತು ಮುಕ್ತರಾದ ಋಷಿಗಳನ್ನು ಕಣ್ಣಾರೆ ಕಾಣುತ್ತಿದ್ದೇವೆ. ಭಕ್ತಿಪೂರ್ವಕ ಸೇವೆಯಲ್ಲಿ ಹೊಸಬರಾದವರನ್ನು ದೇವಾಲಯದಲ್ಲಿ ವಿಗ್ರಹಕ್ಕೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುವರು. ಆದರೆ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಪ್ರಭು ಇದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಲು ಸಮರ್ಥರಲ್ಲದವರು ಮತ್ತು ತಮ್ಮ ಕಾಮನೆಗಳ ತೃಪ್ತಿಗಾಗಿ ಬೇರೆ ಬೇರೆ ದೇವತೆಗಳನ್ನು ಪೂಜಿಸುವವರು ಈ ಋಷಿಗಳ ಮಹಿಮೆಗಳನ್ನು ಅರ್ಥ ಮಾಡಿಕೊಳ್ಳಲಾರರು. ಈ ಋಷಿಗಳನ್ನು ಕಣ್ಣಾರೆ ಕಂಡು ಅವರ ಚರಣ ಸ್ಪರ್ಶ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವ ಭಾಗ್ಯವನ್ನು ಅವರು ಪಡೆದುಕೊಳ್ಳಲಾರರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಗಾಯತ್ರಿ ಯಾರು ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹರೇ. ಹೊಸದಾಗಿ ಭಕ್ತರಾದವರು ಅಥವಾ ಧರ್ಮದಲ್ಲಿಯೇ ನಂಬಿಕೆ ಇರದವರು ಮಹಾತ್ಮರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಲಾರರು. ಮಾಡಬೇಕಾದ ವಿಧಿ ಎಂದು ಅವರು ದೇವಾಲಯಕ್ಕೆ ಹೋಗುತ್ತಾರೆ ಮತ್ತು ವಿಗ್ರಹಗಳಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾರೆ. ಸಮಾಧಿ ಸ್ಥಿತಿಯ ಮುಂದಿನ ವೇದಿಕೆಯನ್ನೇರಿದಾಗ ಮನುಷ್ಯನಿಗೆ ಮಹಾತ್ಮರ ಮತ್ತು ಭಕ್ತರ ಮಹಿಮೆಯು ಅರ್ಥವಾಗುತ್ತದೆ. ಆ ಸ್ಥಿತಿಯಲ್ಲಿ ಭಕ್ತನು ಅವರನ್ನು ತೃಪ್ತಿಪಡಿಸಲು ಪ್ರಯತ್ನಿಸುತ್ತಾನೆ. ಆದುದರಿಂದ ನವ ಶಿಷ್ಯನಿಗೆ ಶ್ರೇಷ್ಠ ಋಷಿಗಳ ಭಕ್ತರ ಅಥವಾ ವಿರಕ್ತರ ಮಹಿಮೆಯು ಅರ್ಥವಾಗುವುದಿಲ್ಲ. ಕೃಷ್ಣನು ಮುಂದುವರೆದು ಹೀಗೆ ಹೇಳಿದನು: ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸ್ನಾನ ಮಾಡುವುದರಿಂದ ಅಥವಾ ದೇವಾಲಯದಲ್ಲಿ ವಿಗ್ರಹಗಳನ್ನು ನೋಡುವುದರಿಂದ ಮನುಷ್ಯನು ಪರಿಶುದ್ಧನಾಗುವುದಿಲ್ಲ. ಆದರೆ ಅವನು ಶ್ರೇಷ್ಠ ಭಕ್ತನನ್ನಾಗಲಿ ದೇವೋತ್ತಮ ಪುರುಷನ ಪ್ರತಿನಿಧಿಯಾದ ಮಹಾತ್ಮನನ್ನಾಗಲಿ ಕಂಡರೆ ಕೂಡಲೇ ಪರಿಶುದ್ಧನಾಗುತ್ತಾನೆ. ಪರಿಶುದ್ಧನಾಗಲು ಅಗ್ನಿ, ಸೂರ್ಯ, ಚಂದ್ರ, ಭೂಮಿ, ನೀರು, ಗಾಳಿ, ಆಕಾಶ ಮತ್ತು ಮನಸ್ಸುಗಳನ್ನು ಪೂಜಿಸಬೇಕೆಂಬ ನಿರ್ದೇಶನವಿದೆ. ಪಂಚಭೂತಗಳನ್ನು ಅವುಗಳ ದೇವತೆಗಳನ್ನು ಪೂಜಿಸುವುದರಿಂದ ಮನುಷ್ಯನು ಅಸೂಯೆಯ ಪ್ರಭಾವದಿಂದ ದೂರನಾಗಬಹುದು. ಆದರೆ ಒಬ್ಬ ಅಸೂಯ ಪರನ ಪಾಪಗಳನ್ನೆಲ್ಲ ಒಬ್ಬ ಮಹಾತ್ಮನ ಸೇವೆಯಿಂದ ಕೂಡಲೇ ಇಲ್ಲವಾಗಿಸಬಹುದು. ನನ್ನ ಪ್ರೀತಿಯ ಪೂಜ್ಯ ಋಷಿಗಳೇ ಮತ್ತು ಗೌರವಾನ್ವಿತ ಅರಸರುಗಳೇ, ಲೋಳೆ, ಪಿತ್ತರಸ ಮತ್ತು ವಾಯುಗಳಿಂದಾದ ಈ ದೇಹವನ್ನೇ ತಾನೆಂದು ಭಾವಿಸುವವನು, ತನ್ನ ಸಂಸಾರ ಮತ್ತು ನಂಟರನ್ನು ತನ್ನವರೆಂದು ಭಾವಿಸುವವನು, ಭೌತಿಕ ವಸ್ತುವನ್ನು ಪೂಜ್ಯವೆಂದು ಭಾವಿಸುವವನು, ಪುಣ್ಯ ಸ್ಥಳಗಳನ್ನು ಅಥವಾ ಯಾತ್ರಾ ಕ್ಷೇತ್ರಗಳನ್ನು ಅಲ್ಲಿ ಸ್ನಾನ ಮಾಡುವುದಕ್ಕಾಗಿ ಸಂದರ್ಶಿಸುವವನು, ಋಷಿಗಳು ಮತ್ತು ಮಹಾತ್ಮರ ಸಹವಾಸದಲ್ಲಿ ಇಲ್ಲದಿರುವವನು, ಇಂತಹವನು ಮನುಷ್ಯ ರೂಪದಲ್ಲಿದ್ದರೂ ಕತ್ತೆಯಂತಹ ಪ್ರಾಣಿಯೇ ಎನ್ನುವ ನನ್ನ ಮಾತನ್ನು ನಂಬಿ. ಸಾಕ ಮಾತಾಜಿ? ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಗೀತಾ ಆರ್ ಕೋಡಿಕಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೀಗೆ ಪರಮಾಧಿಕಾರದಿಂದ ಕೃಷ್ಣನು ಮಾತನಾಡುತ್ತಿದ್ದಾಗ ಋಷಿಗಳು ವಿರಕ್ತರು ಸಂಪೂರ್ಣವಾಗಿ ಮೌನದಲ್ಲಿ ಕೇಳಿದರು. ಬದುಕಿನ ಪರಮ ವೇದಾಂತವನ್ನು ಅವನು ಇಷ್ಟು ಸಂಗ್ರಹವಾಗಿ ಹೇಳಿದುದನ್ನು ಕೇಳಿ ಅವರು ಬೆರಗಾದರು. ಬಹು ಜ್ಞಾನಿಯಲ್ಲದಿದ್ದರೆ ಮನುಷ್ಯನು ತನ್ನ ದೇಹವೇ ತಾನು, ತನ್ನ ಕುಟುಂಬದವರು, ತನ್ನ ನಂಟರು ಮತ್ತು ತನ್ನ ತಾಯ್ನಾಡು ಪೂಜ್ಯವಾದದ್ದು ಎಂದು ಭಾವಿಸುತ್ತಾನೆ. ಬದುಕಿನ ಈ ಕಲ್ಪನೆಯಿಂದ ಆಧುನಿಕ ರಾಷ್ಟ್ರೀಯತೆಯು ಹುಟ್ಟಿ ಬಂದಿದೆ. ಕೃಷ್ಣನು ಇಂತಹ ವಿಚಾರಗಳನ್ನು ಖಂಡಿಸಿದನು ಮತ್ತು ಪುಣ್ಯ ಯಾತ್ರಾ ಕ್ಷೇತ್ರಗಳಿಗೆ ಶ್ರಮ ವಹಿಸಿ ಹೋದರೂ ಅಲ್ಲಿರುವ ಮಹಾನ್ ಭಕ್ತರು ಮತ್ತು ಮಹಾತ್ಮರ ಸಹವಾಸವನ್ನು ಪಡೆಯಲು ಪ್ರಯತ್ನಿಸದೆ ಸ್ನಾನ ಮಾತ್ರ ಮಾಡಿಕೊಂಡು ಹಿಂತಿರುಗುವವರನ್ನು ಖಂಡಿಸಿದನು. ಇಂತಹ ಮನುಷ್ಯನನ್ನು ಅತ್ಯಂತ ಮೂರ್ಖ ಪ್ರಾಣಿಯಾದ ಕತ್ತೆಗೆ ಹೋಲಿಸಲಾಗಿದೆ. ಇವರೆಲ್ಲರೂ ಕೃಷ್ಣನ ಮಾತುಗಳನ್ನು ಸ್ವಲ್ಪ ಹೊತ್ತು ಪರಿಭಾವಿಸಿದರು. ಕೃಷ್ಣನು ವಾಸ್ತವವಾಗಿ ದೇವೋತ್ತಮ ಪರಮಪುರುಷನು ಎಂದು ತೀರ್ಮಾನಕ್ಕೆ ಬಂದರು. ತನ್ನ ಹಿಂದಿನ ಜನ್ಮಗಳ ಕರ್ಮಗಳ ಫಲವಾಗಿ ಒಂದು ವಿಧದ ದೇಹವನ್ನು ಧರಿಸಲೇಬೇಕಾದ ಸಾಮಾನ್ಯ ಮನುಷ್ಯನ ಪಾತ್ರವನ್ನು ಅವನು ವಹಿಸುತ್ತಿದ್ದಾನೆ ಎಂದು ನಿರ್ಣಯಿಸಿದರು. ಮನುಷ್ಯ ಜನ್ಮದ ಸಾರ್ಥಕ್ಯಕ್ಕಾಗಿ ಹೇಗೆ ಬದುಕಬೇಕೆಂದು ಜನಸಾಮಾನ್ಯರಿಗೆ ತಿಳಿಸಿಕೊಡುವುದಕ್ಕಾಗಿ ಅವನು ಈ ಲೀಲೆಯನ್ನು ನಡೆಸುತ್ತಿದ್ದನು. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಹೆಜ್ಜಿ ಪ್ರಭಾವತಿ ಮಾತಾಜಿ.
ಮಾತಾಜಿ, ರತ್ನ ಮಾತಾಜಿಗೆ ಮ್ಯೂಟ್ ಮಾಡ್ಕೊಳಕ್ ಹೇಳಿ. ಓದ್ತೀನಿ ಮಾತಾಜಿ. ಇಲ್ಲಿ ಇದು ಕೃಷ್ಣನು ಅಲ್ಲ, ಅಲ್ಲಿಂದ ಕೃಷ್ಣನು ದೇವೋತ್ತಮ ಪರಮಪುರುಷ. ಆಯ್ತು. ಕೃಷ್ಣನು ದೇವೋತ್ತಮ ಪರಮಪುರುಷ ಎಂದು ನಿರ್ಧರಿಸಿ ಋಷಿಗಳು ಅವನಿಗೆ ಹೀಗೆ ಹೇಳಿದರು. ಪ್ರಿಯ ಪ್ರಭುವೇ, ಮಾನವ ಸಮಾಜದ ಮುಖಂಡರಾದ ನಮಗೆ ಬದುಕಿನ ಯೋಗ್ಯ ಸಿದ್ಧಾಂತವು ತಿಳಿದಿದೆ ಎಂದು ಜನರು ಭಾವಿಸುತ್ತಾರೆ. ಆದರೆ ನಿನ್ನ ಬಹಿರ್ಶಕ್ತಿಯ ಮೂಡಿಯಿಂದ ನಾವು ಭ್ರಾಂತರಾಗಿದ್ದೇವೆ. ನಿನ್ನ ನಡತೆಯು ಸಾಮಾನ್ಯ ಮನುಷ್ಯನ ನಡತೆಯಂತೆಯೇ ಇದೆ. ಅದು ನೀನು ದೇವೋತ್ತಮ ಪರಮಪುರುಷ ಎನ್ನುವುದನ್ನು ಮರೆ ಮಾಡಿದೆ. ನಿನ್ನ ನಡತೆಯನ್ನು ಕಂಡು ನಮಗೆ ಆಶ್ಚರ್ಯವಾಗಿದೆ. ನಿನ್ನ ಲೀಲೆಗಳೆಲ್ಲ ಅದ್ಭುತವಾದವು ಎಂದು ನಾವು ಭಾವಿಸಿದ್ದೇವೆ. ಪ್ರಿಯ ಪ್ರಭುವೆ, ಭೂಮಿಯು ಕಲ್ಲು, ಮರಗಳು ಮತ್ತು ಇತರ ರೂಪಗಳನ್ನು ವಿವಿಧ ರೀತಿಗಳಲ್ಲಿ ಸೃಷ್ಟಿಸಿದರೂ ತಾನು ಒಂದೇ ಆಗಿರುವಂತೆ ನೀನು ವಿವಿಧ ನಾಮರೂಪಗಳ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳನ್ನು ನಿನ್ನ ಸ್ವಂತ ಶಕ್ತಿಯಿಂದ ನಿರ್ವಹಿಸುತ್ತೀಯೆ. ಆದರೂ ನೀನು ಒಂದೇ ಬಗೆಯಾಗಿದ್ದೀಯೆ. ನಿನ್ನ ಶಕ್ತಿಯಿಂದ ನೀನು ಅಭಿವ್ಯಕ್ತಿಯ ಹಲವು ವಿಧಗಳನ್ನು ಸೃಷ್ಟಿಸಿದರೂ ಅವುಗಳಿಂದ ನಿನ್ನ ಮೇಲೆ ಯಾವ ಪ್ರಭಾವವೂ ಆಗುವುದಿಲ್ಲ. ಪ್ರಿಯ ಪ್ರಭುವೆ, ನಿನ್ನ ಅದ್ಭುತ ಕ್ರಿಯೆಗಳನ್ನು ನೋಡಿ ನಾವು ಸ್ತಂಭೀಭೂತರಾಗಿದ್ದೇವೆ. ನೀನು ಸಮಸ್ತ ಬ್ರಹ್ಮಾಂಡವನ್ನು ಮೀರಿದವನು, ಎಲ್ಲ ಜೀವಿಗಳ ಪರಮಪ್ರಭು ಮತ್ತು ಪರಮಾತ್ಮ. ನಿನ್ನ ಭಕ್ತರನ್ನು ರಕ್ಷಿಸಿ ದುಷ್ಟರನ್ನು ನಾಶ ಮಾಡಲು ನಿನ್ನ ಅಂತಃಶಕ್ತಿಯಿಂದ ನೀನು ಭೂಮಿಯ ಮೇಲೆ ಕಾಣಿಸಿಕೊಳ್ಳುತ್ತೀಯೆ. ಇಂತಹ ಅವತಾರದಿಂದ ಜಡಶಕ್ತಿಯೊಡನೆ ಬಹುಕಾಲವಿದ್ದು ಅದರಿಂದ ಜನರು ಮರೆತು ಬಿಡುವ ಶಾಶ್ವತ ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುತ್ತೀಯೆ. ಪ್ರಿಯ ಪ್ರಭುವೆ, ಗುಣ ಮತ್ತು ಕರ್ಮಗಳಿಗೆ ಅನುಗುಣವಾಗಿ ಮನುಷ್ಯ ಸಮಾಜದಲ್ಲಿ ಸಾಮಾಜಿಕ ವರ್ಗಗಳನ್ನು, ಆಧ್ಯಾತ್ಮಿಕ ಅಂತಸ್ತುಗಳನ್ನು ಸೃಷ್ಟಿಸುವವನು ನೀನು. ನೀತಿರಹಿತ ಜನರಿಂದ ಈ ವರ್ಗಗಳು ತಪ್ಪು ದಾರಿ ಹಿಡಿದಾಗ ನೀನು ಇಳಿದು ಬಂದು ಅವುಗಳನ್ನು ತಿದ್ದುತ್ತೀಯೆ. ಸಾಕು ಮಾತಾಜಿ. ಧನ್ಯವಾದ ಮಾತಾಜಿ. ಸಾಕ ಮಾತಾಜಿ? ಮುಕ್ಕಾಲಾಯ್ತು. ಓಕೆ ಆಯ್ತು. ಒಂಥರ ಸ್ಟೋರಿ ತರ ಇದೆ, ಮತ್ತೆ ಇದೇನಲ್ಲ. 5 ಪೇಜ್ ಮುಗಿಸ್ಬೋದಾ ಅಂತ. ಮಾತಾಜಿ, ಹರೇ ಕೃಷ್ಣ. ಇದೆ. ಹರೇ ಕೃಷ್ಣ ಮಾತಾಜಿ. ವಸುದೇವನ ಯಜ್ಞ ಕಾರ್ಯಗಳು ಅಂತ ಹೇಳ್ತಾರೆ. ವಸುದೇವ ಲಾಸ್ಟಿಗೆ ಯಜ್ಞ ಮಾಡುವಂತದ್ದು. ಅಲ್ಲಿವರೆಗೆ ಇದು ಇದು ಕುರುಕ್ಷೇತ್ರದಲ್ಲೇ ನಡೆದ ಕಥೆ ಇದೆಲ್ಲ. ಅಲ್ಲಿಯೇ ಇನ್ನೂ ಕೂಡ ಸೇರಿದ್ದಾರೆ, ಹೋಗ್ಲಿಲ್ಲ ಅವರು ವಾಪಸ್. ಅಲ್ಲಿ ಸೂರ್ಯಗ್ರಹಣದ ಕಾಲದಲ್ಲಿ ಕುರುಕ್ಷೇತ್ರದ ಅನೇಕ ಮಂದಿ ಸ್ತ್ರೀಯರಿದ್ದರು. ಅವರಲ್ಲಿ ತುಂಬಾ ಜನ ಬರ್ತಾರೆ. ಕುಂತಿ, ಗಾಂಧಾರಿ, ದ್ರೌಪದಿ, ಸುಭದ್ರೆ, ಅನೇಕ ಮಂದಿ ರಾಜರುಗಳ ರಾಣಿಯರು, ಬೃಂದಾವನದಿಂದ ಬಂದ ಗೋಪಿಯರು ಇದ್ರು. ಕೃಷ್ಣನ ಬೇರೆ ಬೇರೆ ರಾಣಿಯರು ತಮಗೆ ಹೇಗೆ ಮದುವೆ ಆಯಿತು, ಕೃಷ್ಣನು ತಮ್ಮನ್ನು ಪತ್ನಿಯರನ್ನಾಗಿ ಹೇಗೆ ಸ್ವೀಕರಿಸಿದ, ಇದೆಲ್ಲ ನಾವು ಹಿಂದೆ ತಿಳ್ಕೊಂಡವಲ್ಲ. ಅದೆಲ್ಲ ಮಾತಾಡ್ತಾ ಕುರುವಂಶದ ಸ್ತ್ರೀಯರಿಗೆಲ್ಲ ಆಶ್ಚರ್ಯ ಆಗ್ತದಂತೆ. ಕೃಷ್ಣನ ರಾಣಿಯರೆಲ್ಲರಿಗೂ ಅವನು ಎಷ್ಟು ಪ್ರೀತಿ ಮಾಡ್ತಾನೆ, ಎಷ್ಟು ಅನುರಾಗದಿಂದ ಇದು ಮಾಡ್ತಾರೆ ಅನ್ನೋದು ಅವರಿಗೆ ಆಶ್ಚರ್ಯ ಆಗುತ್ತೆ. ಎಂದುಕೊಂಡು ಅವರಿಗೆ ಮೆಚ್ಚುಗೆ ಕೂಡ ಆಗ್ತದೆ. ಮತ್ತೆ ಅವರಿಗೆ ಗಾಢ ಪ್ರೀತಿ ಉಂಟಾಗ್ತದೆ. ಕೃಷ್ಣನ ರಾಣಿಯರಿಗಿದ್ದ ಗಾಢ ಪ್ರೀತಿ, ಅನುರಾಗದ ವಿಷಯವನ್ನು ಕೇಳಿ ಕಣ್ಣುಗಳಲ್ಲಿ ತಡೆಯಲಾಗದಷ್ಟು ನೀರು ಬರ್ತದಂತೆ. ಅವರಿಗೆ ಕಣ್ಣು ತುಂಬಿ ಬರ್ತದೆ ಅಂತ ಹೇಳ್ತಾರೆ. ಸ್ತ್ರೀಯರು ಪುರುಷರು ತಮ್ಮಲ್ಲಿ ಸಂಭಾಷಣೆಯಲ್ಲಿ ತೊಡಗಿದ್ದಾಗ ಎಲ್ಲ ದಿಕ್ಕುಗಳಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ಮುಖ್ಯರಾದ ಋಷಿ ಮುನಿಗಳು ಬಂದಿರ್ತಾರೆ. ಈ ಋಷಿ ಮುನಿಗಳು ಬಹಳ ಶ್ರೇಷ್ಠ ಅಲ್ವಾ. ಅವರೆಲ್ಲ ಬಂದ್ರೆ ಮನೆಗಳು ಪಾವನ ಆಗ್ತದೆ. ಅವರ ಚರಣ ಕಮಲದಿಂದ ಆ ಒಂದು ಸ್ಥಳ ಪಾವನ ಆಗ್ತದೆ. ಋಷಿ ಮುನಿಗಳು ಇವರು ತುಂಬಾ ಜ್ಞಾನವನ್ನು ಪಡ್ಕೊಂಡಿರ್ತಾರೆ. ಅರಸರು ಮತ್ತೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರೆ. ಅವರಿಗೆ ಈ ಕೃಷ್ಣ ದೇವೋತ್ತಮ ಪರಪುರುಷ ಅನ್ನೋದು ಗೊತ್ತಿರೋದಿಲ್ಲ. ಆದ್ರೆ ಇವರಿಗೆ ಗೊತ್ತಾಗ್ತದೆ ನೋಡಿ. ಇಲ್ಲಿ ಅವರು ಕೃಷ್ಣ ಬಲರಾಮರಲ್ಲಿ ಬಂದರು. ಅವರಲ್ಲಿ ಮುಖ್ಯರಾದವರು ವ್ಯಾಸ ಮಹರ್ಷಿಗಳು, ಮತ್ತೆ ನಾರದರು, ಚವನ ಮಹರ್ಷಿಯ ಹೆಸರು ಕೇಳಿದಿರಾ? ಚವನ ಮಹರ್ಷಿ ಕತೆ ಇದೆ ಅಲ್ವಾ, ಗೊತ್ತಿದ್ಯಾ? ಚವನ ಮಹರ್ಷಿ ಒಂದು ಕತೆ ಹೇಳಲಿಕ್ಕೆ ಹೋದ್ರೆ ತುಂಬಾ ಹೊತ್ತಾಗ್ತದೆ. ಒಂದು ಹುತ್ತದೊಳಗಿರ್ತಾರೆ. ಒಬ್ಬ ರಾಜಕುಮಾರಿ ಅವರ ಕಣ್ಣಿಗೆ ಹೊಳಿತಿದೆ ಏನೋ ಹುತ್ತದೊಳಗೆ ಅಂತ ಕಡ್ಡಿ ಚುಚ್ಚುತ್ತಾಳೆ. ಅದು ರಕ್ತ ಬರ್ತದೆ. ಆಗ ಅವಳು ಸಣ್ಣವಳು ಇರ್ತಾಳೆ, ಸಣ್ಣ ವಯಸ್ಸಿನವಳು. ಇವ್ರು ಮುದುಕರಾಗಿರ್ತಾರೆ. ಆಗ ಇವ್ರ ಕಣ್ಣು ಹೋಗ್ತದಲ್ಲ ಎರಡು. ಅಯ್ಯೋ ಬೇಸರ ಆಗಿ ಅವಳೇನ್ ಮಾಡ್ತಾಳೆ, ಅವರನ್ನು ಮದುವೆ ಆಗ್ತಾಳೆ ಅವಳು. ಈ ತರಹದ ಕತೆ ಇದೆ. ಚವನ ಮಹರ್ಷಿಗಳು, ಅವರಿಗೆ ಮತ್ತೆ ಯೌವನ ಬರುವಂತಹದ್ದು. ಅವಳು ತುಂಬಾ ಚಂದ ಸೇವೆ ಮಾಡ್ತಾಳೆ. ಅವಳಿಗೆ ಇವರಿಗೆ ಯೌವನವು ಸಿಗ್ತದೆ.
ಹಾಗೆ ಆ ಚವನ ಮಹರ್ಷಿಗಳು ಅವರದ್ದೇ ಹೆಸರೀಗ ನಮ್ಗೆ ಚವನಪ್ರಾಶ ಅಂತ ಬರ್ತದೆ ನೋಡಿ. ಆ ಚವನ ಮಹರ್ಷಿಗಳು ನೋಡಿ, ದೇವಲರು, ಅತಿಥರು, ವಿಶ್ವಾಮಿತ್ರ, ಇವ್ರು ಕೂಡ ಶ್ರೇಷ್ಠರು. ವಿಶ್ವಾಮಿತ್ರ ನೋಡಿ, ನಮ್ಗೆ ಗಾಯತ್ರಿ ಮಂತ್ರವನ್ನು ಕೊಟ್ಟವರು ಇವರೇ, ವಿಶ್ವಕ್ಕೆಲ್ಲ ಕೊಟ್ಟವರು, ಅದಕ್ಕೆ ವಿಶ್ವಾಮಿತ್ರ ಅಂತ ಹೆಸರು ಬಂದಿದೆ ಇವರಿಗೆ. ಮತ್ತೆ ಬೆಳಿಗ್ಗೆ ರಾಮ ಲಕ್ಷ್ಮಣರನ್ನು ಕಾಡಿಗೆ ಕರ್ಕೊಂಡು ಹೋಗಿದ್ರಲ್ವ, ಆಗ ಕೃಷ್ಣನನ್ನು ಎಬ್ಬಿಸ್ಲಿಕ್ಕೆ ಅವರು ಕೌಸಲ್ಯ ಸುಪ್ರಜಾ ಅಂತ ಒಂದು ಸುಬ್ಬಲಕ್ಷ್ಮಿ ಹಾಡ್ತಾರಲ್ಲ, ಅದನ್ನು ಕೂಡ ಇವರೇ ವಿಶ್ವಾಮಿತ್ರರು ಬರೆದಿರುವಂತದ್ದು. ಆಮೇಲೆ ಶತಾನಂದರು, ಭಾರದ್ವಾಜರು, ಗೌತಮರು, ತಮ್ಮ ಎಲ್ಲ ಶಿಷ್ಯರೊಡನೆ ಪರಶುರಾಮರು, ತುಂಬಾ ಜನ ಮುನಿಗಳೆಲ್ಲ ಬಂದರೆ, ಗಾವಲರು, ಭೃಗು ಮುನಿಗಳು, ಪುಲಸ್ತ್ಯರು, ಕಶ್ಯಪರು, ತ್ರಿಮಹರ್ಷಿಗಳು, ಮಾರ್ಕಂಡೇಯರು, ಬೃಹಸ್ಪತಿ, ತ್ರಿತ, ಏಕತ, ಬ್ರಹ್ಮನ ಮಕ್ಕಳಾದ 4 ಸನಕ ಸನಂದರರು, ಅವರೆಲ್ಲ ಅಂಗಿರಸರು, ಅಗಸ್ತ್ಯರು, ಯಜ್ಞವಲ್ಕ್ಯರು ಮತ್ತು ವಾಮದೇವರು ಎಲ್ಲರೂ ಬಂದಿರ್ತಾರಂತೆ. ವಾಮದೇವರು ಕೂಡ ಬಂದಿದಾರಂತೆ. ಈ ಎಲ್ಲಾ ಮುನಿಗಳು ಪ್ರಾಜ್ಞರು ಬಂದೊಡನೆ ಯುಧಿಷ್ಠಿರ ಮಹಾರಾಜ, ಪಾಂಡವರು ಮತ್ತು ಕೃಷ್ಣ, ಬಲರಾಮ ಎಲ್ಲರೂ ಎದ್ದು ಹೋಗಿ ಅವರಿಗೆ ಸರ್ವ ಪೂಜ್ಯರಾದ ಋಷಿಗಳಿಗೆ ತಲೆಬಾಗಿ ಗೌರವವನ್ನು ತೋರಿಸ್ತಾರೆ. ಇದು ಒಂದು ಕ್ರಮ. ಯಾರಾದ್ರೂ ನಮ್ಮಲ್ಲಿ ಹಿರಿಯರು ಅಥವಾ ಋಷಿ ಮುನಿಗಳು ಅಥವಾ ಇದು ಗುರುವರು, ವಿದ್ವಾಂಸರು ಎಲ್ಲ ಬಂದ್ರೆ, ಗುರುಗಳೆಲ್ಲ ಬಂದ್ರೆ ಅವರಿಗೆ ನಾವು ಎದ್ದು ಸ್ವಾಗತ ಮಾಡ್ಬೇಕು, ಅವರಿಗೆ ಪಾದ ತೊಳೆದು ಅವರಿಗೆ ಇದು ಮಾಡ್ಬೇಕು, ಸನ್ಮಾನ ಮಾಡ್ಬೇಕು ಅವರಿಗೆ. ಮತ್ತೆ ಅವರಿಗೆ ಊಟೋಪಚಾರಗಳನ್ನು, ಹಣ್ಣು ಹಂಪಲಗಳನ್ನು ಕೊಡ್ಬೇಕು. ಇದೆಲ್ಲ ಕ್ರಮ. ಇದ ನಂತರ ಅವರೆಲ್ಲ ಇದನ್ನೆಲ್ಲ ಮಾಡ್ತಾರೆ. ಪೀಠೋಪಕರಣಗಳನ್ನು ಕೊಡ್ತಾರೆ, ಕಾಲು ತೊಳಿತಾರೆ, ರುಚಿಯಾದ ಹಣ್ಣು ಹಂಪಲಗಳನ್ನು ಕೊಡ್ತಾರೆ, ಸುಗಂಧ ದ್ರವ್ಯವನ್ನು ಅರ್ಪಿಸ್ತಾರೆ. ಇದೆಲ್ಲ ಕೃಷ್ಣ ಬಲರಾಮರ ಮುಂದಾಳತ್ವದಲ್ಲಿ ನಡೀತಾ ಇರುತ್ತೆ. ವೈದಿಕ ನಿಯಮಗಳ ನಿಬಂಧನೆಗಳ ಅನುಗುಣವಾಗಿ ಋಷಿ ಮುನಿಗಳನ್ನು ಪೂಜಿಸಿದರು. ಋಷಿಗಳೆಲ್ಲ ಕುಳಿತ ನಂತರ ಧರ್ಮರಕ್ಷಣೆಗಾಗಿ ಇಳಿದು ಬಂದ ಕೃಷ್ಣನು ತನ್ನ ಅರಸರ ಪರವಾಗಿ ಅವರಿಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಕೃಷ್ಣನು ಮಾತನ್ನು ಪ್ರಾರಂಭಿಸಿದಾಗ ಅವರು ಋಷಿಗಳನ್ನು ಸ್ವಾಗತಿಸಿ ಆ ಮಾತುಗಳನ್ನು ಕೇಳುವ ಆಸಕ್ತಿ ಎಲ್ಲರೂ ಪಿನ್ ಡ್ರಾಪ್ ಸೈಲೆಂಟ್ ಆಗ್ತಾರೆ, ಮೌನವಾಗ್ತಾರಂತೆ. ಕೃಷ್ಣ ಏನ್ ಹೇಳ್ತಾನೆ ಅಂತ ಅವನು ಹೇಳಲಿಕ್ಕೆ ಶುರು ಮಾಡುವಾಗ ಋಷಿ ಮುನಿಗಳಿಗೆಲ್ಲ ಜಯವಾಗ್ಲಿ ಅಂತ ಸ್ಟಾರ್ಟ್ ಮಾಡ್ತಾನೆ. ನಮ್ಮ ಜೀವನದ ಗುರಿಯನ್ನು ಸಾಧಿಸಿದಂತಾಯ್ತು, ಏಕೆಂದ್ರೆ ಶ್ರೇಷ್ಠ ದೇವತೆಗಳ ಸಹ ನೋಡಬೇಕೆಂದು ಹಂಬಲಿಸುವ ಮಹಿಮಾನ್ವಿತರಾದ ಮತ್ತು ಮುಕ್ತರಾದ ಋಷಿಗಳನ್ನು ಕಣ್ಣಾರೆ ಕಾಣುತ್ತಿದ್ದೇವೆ. ಅಂದ್ರೆ ಎಲ್ಲ ತುಂಬಾ ಸಾಧನೆ ಮಾಡಿದಂತಹ ಋಷಿ ಮುನಿಗಳು ಅಲ್ವಾ, ಅವರನ್ನೆಲ್ಲ ನಾವಿನ್ನು ಕಾಣ್ತಾ ಇದ್ದೇವೆ ಅಂತ ಹೇಳ್ತಾರೆ. ಭಕ್ತಿಪೂರ್ವಕ ಸೇವೆಯಲ್ಲಿ ಹೊಸಬರಾದವರು ದೇವಾಲಯದಲ್ಲಿ ವಿಗ್ರಹಕ್ಕೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುವರು. ಇವರೆಲ್ಲ ಏನ್ ಮಾಡ್ತಾರೆ, ಪ್ರಣಾಮ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಪ್ರಭು ಇದ್ದಾನೆ ಎಂದು ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆ ದೇವರು ಸುಮ್ನೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ನಮಸ್ಕಾರ ಮಾಡ್ತಾರೆ, ಆಮೇಲೆ ಅಲ್ಲಿ ಎಲ್ಲ ಹೋಗಿ ಸ್ನಾನ ಮಾಡ್ಕೊಂಡೆಲ್ಲ ಬರ್ತಾರೆ, ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಇವರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಲ್ಲಿ ದೇವರಿದ್ದಾನೆ ಅನ್ನುವಂಥದ್ದು. ಬೇರೆ ಬೇರೆ ದೇವತೆಗಳನ್ನು ಪೂಜಿಸುವವರು ಈ ಋಷಿ ಮುನಿಗಳ ಮಹಿಮೆಗಳನ್ನು ಅರ್ಥ ಮಾಡಿಕೊಳ್ಳಲಾರರು. ಈ ಋಷಿಗಳನ್ನು ಕಣ್ಣಾರೆ ಕಂಡು ಅವರ ಚರಣಕಮಲ ಸ್ಪರ್ಶ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವ ಭಾಗ್ಯವನ್ನು ಅವರು ಪಡೆದುಕೊಳ್ಳುವುದಿಲ್ಲ. ಇದೆಲ್ಲ ಅವರಿಗೆ ಅರ್ಥ ಆಗುದಿಲ್ಲ ಅಂತ ಹೇಳ್ತಾರೆ. ನಿಜವಾಗಿ ನಮ್ಮ ಮನೆಗಳಿಗೆ ಗುರುಗಳಾಗ್ಲಿ ಸಂತರಾಗ್ಲಿ ಬಂದ್ರೆ ಆ ಮನೆ ಪಾವನ ಆಗ್ತದೆ. ಒಂದು ಸಂಕೀರ್ತನೆ ಮಾಡಿದ್ರೆ ಆ ಮನೆಯೇ ಇದಾಗ್ತದೆ ಅಂತ ಹೇಳ್ತಾರೆ. ಅಷ್ಟೊಂದು ಪುಣ್ಯ ಇರ್ತದೆ ಅವರೆಲ್ಲ ಬಂದ್ರೆ. ಹೊಸದಾಗಿ ಭಕ್ತರಾದವರು ಅಥವಾ ಧರ್ಮದಲ್ಲಿಯೇ ನಂಬಿಕೆ ಮ್ಯೂಟ್ ಮಾಡ್ಕೊಳ್ಳಿ. ದಯವಿಟ್ಟು ಮಾತಾಡಿ. ಅರ್ಥ ಮಾಡಿಕೊಳ್ಳಲಾರರು. ಪ್ರಭಾವತಿ ಮಾತಾಜಿ ಇಬ್ರು ಮ್ಯೂಟ್ ಮಾಡ್ಕೊಳ್ಳಿ. ಈ ಮಹಾತ್ಮರ ಮಹಿಗಳು ಅವರಿಗೆಲ್ಲ ಅರ್ಥ ಆಗುದಿಲ್ಲ ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಗೌರವ ಸಲ್ಲಿಸ್ತಾರೆ, ನಮಸ್ಕಾರ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಅವರು, ವೇದಿಕೆಯನ್ನು ಏರಿದಾಗ ಮನುಷ್ಯನಿಗೆ ಮಹಾತ್ಮರ ಮತ್ತು ಭಕ್ತರ ಮಹಿಮೆಯು ಅರ್ಥವಾಗುತ್ತದೆ. ಯಾವಾಗ ಸಮಾಧಿ ಸ್ಟೇಜಿಗೆ ಹೋಗ್ತಾರೆ ಅವರು, ಅಂದ್ರೆ ಕೃಷ್ಣನ ಸ್ಮರಣೆಯಲ್ಲಿ ಇರ್ತಾರೆ, ಅಂತವರಿಗೆ ಮಾತ್ರ ಈ ಭಕ್ತರ ಒಂದು ಮನಸ್ಸೇನು ಅವರದ್ದು ಮಹಿಮೆ ಅರ್ಥ ಆಗ್ತದೆ, ಇಲ್ಲದ್ರೆ ಅರ್ಥ ಆಗುದಿಲ್ಲ. ಆ ಸ್ಥಿತಿಯಲ್ಲಿ ಭಕ್ತನು ಅವರನ್ನು ತೃಪ್ತಿಪಡಿಸಲು ಪ್ರಯತ್ನಿಸ್ತಾನೆ. ಆದ್ರಿಂದ ನವಶಿಷ್ಯನಿಗೆ ಶ್ರೇಷ್ಠ ಋಷಿಗಳ, ಭಕ್ತರ ಮತ್ತು ವಿರಕ್ತರ ಮಹಿಮೆ ಅರ್ಥ ಆಗುದಿಲ್ಲ ಅಂತ ಹೇಳ್ತಾರೆ. ಹೊಸಬ್ರಿಗೆಲ್ಲ ಅರ್ಥ ಆಗುದಿಲ್ಲ. ಕೃಷ್ಣನು ಮುಂದುವರಿದು ಹೀಗೆ ಹೇಳಿದನು, ಪುಣ್ಯಕ್ಷೇತ್ರಗಳಿಗೆ ಹೋಗಿ, ನಾವೆಲ್ಲ ಮಾಡ್ತಿದ್ದುದು ಹಾಗೆ ಅಲ್ವಾ, ಪುಣ್ಯಕ್ಷೇತ್ರಗಳಿಗೆ ಹೋಗುದು, ದೇವರಿಗೆ ಕೈ ಮುಗಿದು ಎಷ್ಟು ಸುತ್ತ ಹಾಕುದು, ಅಲ್ಲಿ ಸ್ನಾನ ಮಾಡುದು, ಮತ್ತೆ ಬರುದು. ಆದ್ರೆ ಹಾಗೆ ಮಾಡಬಾರ್ದು ಅಂತ ಹೇಳ್ತಾನೆ ಕೃಷ್ಣ. ಅದು ಪರಿಶುದ್ಧ ಆಗುದಿಲ್ಲ ಅಂತ ಹೇಳ್ತಾನೆ. ವಿಗ್ರಹಗಳನ್ನು ನೋಡೋದ್ರಿಂದ ಮನುಷ್ಯನ ಪರಿಶುದ್ಧ ಆಗುದಿಲ್ಲ. ಆದ್ರೆ ಅವರು ಶ್ರೇಷ್ಠ ಭಕ್ತನನ್ನಾಗಲಿ ದೇವೋತ್ತಮ ಪುರುಷನ ಪ್ರತಿನಿಧಿಯಾದ ಮಹಾತ್ಮನನ್ನಾಗಲಿ ಕಂಡ್ರೆ ಕೂಡಲೇ ಪರಿಶುದ್ಧನಾಗ್ತಾನೆ. ಅಲ್ಲಿ ಯಾರಾದ್ರೂ ನಾವು ಅಲ್ಲಿಯ ಒಂದು ಭಕ್ತರನ್ನು ನಾವು ಭೇಟಿಯಾಗಿ ಆ ಒಂದು ಕ್ಷೇತ್ರದ ಮಹಿಮೆಯನ್ನು ಕೇಳಬೇಕು. ಕೇಳಿದಾಗ ನಾವು ಅಲ್ಲಿ ಪರಿಶುದ್ಧರಾಗ್ತೇವೆ. ಸುಮ್ಮನೆ ಹೋಗಿ ಸ್ನಾನ ಮಾಡಿ ತಿರುಗಾಡಿಕೊಂಡು ಬಂದ್ರೆ ಅದು ಪ್ರಯೋಜನ ಇಲ್ಲ.
ಪರಿಶುದ್ಧನಾಗಲು ಅಗ್ನಿ, ಸೂರ್ಯ, ಚಂದ್ರ, ಭೂಮಿ, ನೀರು, ಗಾಳಿ, ಆಕಾಶ ಇವರನ್ನೆಲ್ಲ ಪೂಜೆ ಮಾಡಿದ್ರು ಕೂಡ ಅಸೂಯೆ ಹೋಗ್ತದಂತೆ ನಮ್ಮಲ್ಲಿರುವಂತಹದ್ದು. ಆದ್ರೆ ಈ ಮಹಾತ್ಮರನ್ನು ನಾವು ಅವರ ಪಾದ ಕಮಲಗಳನ್ನು ಇದು ಮಾಡಿದ್ರೆ ತೊಳೆದ್ರೆ ಏನಾಗ್ತದೆ, ಎಲ್ಲ ಅಸೂಯೆ ಪಾಪವೇ ಹೊರಟು ಹೋಗ್ತದೆ ನಮ್ದು ಅಂತ ಹೇಳ್ತಾರೆ. ಅಸೂಯೆ ಬಿಡಿ, ಪಾಪ ಕೂಡ ಹೊರಟು ಹೋಗ್ತದೆ. ನನ್ನ ಪ್ರೀತಿಯ ಪೂಜ್ಯ ಋಷಿಗಳೇ ಮತ್ತು ಗೌರವಾನ್ವಿತ ಅರಸರುಗಳೇ, ಈ ದೇಹ, ನಮ್ಮ ದೇಹ ಉಂಟಲ್ವಾ, ಇದು ಪಿತ್ತ, ಲೋಳೆ ಮತ್ತೆ ವಾಯುಗಳಿಂದ ಆದದ್ದು. ಇದನ್ನೇ ಅವರು ತಾನೇ ಎಂದು ಭಾವಿಸ್ತಾರೆ ಅಂತ ಹೇಳ್ತಾರೆ. ಯಾರು? ಬದ್ಧಾತ್ಮರಿಗೆ ಹೇಳುವಂತದ್ದು ಇದೆಲ್ಲ. ತನ್ನ ಸಂಸಾರ ಮತ್ತು ನೆಂಟರನ್ನು ತನ್ನವರೆಂದು ಭಾವಿಸ್ತಾರೆ. ಭೌತಿಕ ವಸ್ತು ಪೂಜ್ಯವೆಂದು ಭಾವಿಸ್ತಾರೆ. ಪುಣ್ಯ ಸ್ಥಳಗಳನ್ನು ಅಥವಾ ಯಾತ್ರಾ ಸ್ಥಳಗಳನ್ನು ಅಲ್ಲಿ ಸ್ನಾನ ಮಾಡುವುದಕ್ಕಾಗಿ ಸಂದರ್ಶಿಸುವವನು ಋಷಿ ಮುನಿಗಳು ಮತ್ತು ಮಹಾತ್ಮರ ಸಹವಾಸದಲ್ಲಿ ಇಲ್ಲದಿರುವವನು. ಇಂತಹವನು ಮನುಷ್ಯ ರೂಪದಲ್ಲಿ ಇದ್ದರೂ ಕತ್ತೆಯಂತಹ ಪ್ರಾಣಿಯೇ ಎನ್ನುವ ನನ್ನ ಮಾತನ್ನು ನಂಬಿ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಎಲ್ಲ ಹೋಗಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿ ಎಲ್ಲ ಸಂದರ್ಶನ ಮಾಡಿ ಬರ್ತಾರೆ. ಆದ್ರೆ ಭಕ್ತಿಯೂ ಇರುವುದಿಲ್ಲ. ಮತ್ತೆ ಎಲ್ಲ ಈ ದೇಹವೇ ತಾನು ಅಂತ ನಂಬುತ್ತಾರೆ. ಇಲ್ಲಿರುವ ವಸ್ತುವೇ ಪೂಜ್ಯವಾದದ್ದು ಅಂತ ಭಾವಿಸ್ತಾರೆ. ಅಂತವರಿಗೆ ಋಷಿ ಮುನಿಗಳ ಬಗ್ಗೆ ಏನೂ ಗೊತ್ತಿಲ್ಲ. ಅವರ ಸಹವಾಸದಲ್ಲಿ ಇದ್ದು ಕೂಡ ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಹೋದಾಗ ಯಾರಾದ್ರೂ ಒಬ್ರು ಭಕ್ತರು ತೀರ್ಥಿ ಕುರುವಾನಿ ತೀರ್ಥಾನಿ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ತೀರ್ಥಯಾತ್ರೆಗೆ ಹೋದವ ಇರ್ತಾನಲ್ವ, ಅವನು ಎಲ್ಲಿ ಹೋದ್ರು ಕೂಡ ಆ ಭಕ್ತ ಅದನ್ನು ತೀರ್ಥ ಯಾತ್ರೆ ಮಾಡ್ತಾನಂತೆ. ಆ ಒಂದು ಸ್ಥಳವನ್ನು ಯಾತ್ರಾ ಸ್ಥಳ ಮಾಡ್ತಾನಂತೆ. ಅಷ್ಟು ಒಂದು ಪುಣ್ಯ ಇದೆ ಆ ಯಾತ್ರಿಕ ತೀರ್ಥರ ಹತ್ರ ನಾವೆಲ್ಲ ಒಂದು ಪಡ್ಕೊಂಡಾಗ ಅವರೆಲ್ಲ ಅಲ್ಲಿ ಪ್ರಚಾರ ಮಾಡ್ತಾ ಇರ್ತಾರೆ. ಆ ಸ್ಥಳವನ್ನೇ ಒಂದು ತೀರ್ಥಯಾತ್ರೆ ಮಾಡ್ತಾರೆ ಅಂತ ಹೇಳ್ತಾರೆ. ಅಂತವ್ರ ಹತ್ರ ನಾವು ಅವರ ಸಹವಾಸದಲ್ಲಿ ಇರ್ಬೇಕು. ಅವ್ರ ಹತ್ರ ಸ್ವಲ್ಪ ಇದು ಪ್ರವಚನವನ್ನು ಕೇಳ್ಬೇಕು. ಆಗ ಮಾತ್ರ ನಾವು ಪಾವನವಾಗ್ತೇವೆ. ಇಲ್ಲದಿದ್ರೆ ಕತ್ತೆಯ ಹಾಗೆ ಅಂತ ಹೇಳಿದ್ದಾರೆ. ಹೀಗೆ ಪರಮಾಧಿಕಾರದಿಂದ ಕೃಷ್ಣನ ಮಾತನಾಡುತ್ತಿದ್ದಾಗ ಋಷಿಗಳಿಗೆಲ್ಲ ಆಶ್ಚರ್ಯ ಆಗ್ತದೆ. ಅಂದ್ರೆ ಇವ್ರಿಗೆ ಗೊತ್ತಾಗ್ತದೆ ಇವನು ಸಾಮಾನ್ಯ ಮನುಷ್ಯ ಅಲ್ಲ ಅನ್ನೋದು, ತುಂಬಾ ಜ್ಞಾನ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಬೆರಗಾಗಿ ಬಿಡ್ತಾರೆ ಅವರು. ಇವನ ವೇದಾಂತದಂತಹ ಮಾತುಗಳನ್ನು ಕೇಳಿ ಬೆರಗಾಗಿ ಬಿಡ್ತಾರೆ. ಜ್ಞಾನಿ ಅಲ್ಲದಿದ್ದರೆ ಮನುಷ್ಯನು ತನ್ನ ದೇಹವೇ ತಾನು, ತನ್ನ ಕುಟುಂಬದವರು, ತನ್ನ ನೆಂಟರು, ತನ್ನ ತಾಯ್ನಾಡು ಪೂಜ್ಯವಾದದ್ದು ಅಂತ ಭಾವಿಸ್ತಾರೆ. ಅಂದ್ರೆ ಜ್ಞಾನ ಬೇಕು ಯಾರಿಗಾದ್ರೂ ಕೂಡ. ನಾನು ಈ ದೇಹ ಅಲ್ಲ ಆತ್ಮ ಅನ್ನುವ ಆ ಒಂದು ಜ್ಞಾನ ನಮ್ಗೆ ಬೇಕು. ಇಲ್ಲದಿದ್ರೆ ಈ ತರನೇ ನಾವು ಭಾವಿಸುವಂತದ್ದು. ಬದುಕಿನ ಈ ಕಲ್ಪನೆಯಿಂದ ಆಧುನಿಕ ರಾಷ್ಟ್ರೀಯತೆ ಹುಟ್ಟಿ ಬಂದಿದೆ. ಕೃಷ್ಣನು ಇಂತಹ ವಿಚಾರಗಳನ್ನು ಖಂಡಿಸಿದನು ಮತ್ತು ಪುಣ್ಯ ಯಾತ್ರಾ ಕ್ಷೇತ್ರಗಳಿಗೆ ಶ್ರಮ ವಹಿಸಿ ಹೋದರು. ಅಲ್ಲಿರುವ ಮಹಾನ್ ಭಕ್ತರು ಮತ್ತು ಮಹಾತ್ಮರ ಸಹವಾಸವನ್ನು ಪಡೆಯಲು ಪ್ರಯತ್ನಿಸದೆ ಸ್ನಾನ ಮಾತ್ರ ಮಾಡಿಕೊಂಡು ಹಿಂದಿರುಗುವವರನ್ನು ಖಂಡಿಸ್ತಾನೆ. ಅದು ಸರಿಯಲ್ಲ. ಅಷ್ಟು ಮಾತ್ರ ಮಾಡಿದ್ರೆ ಪುಣ್ಯಕ್ಷೇತ್ರಕ್ಕೆ ಒಂದು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಇಂತಹ ಮನುಷ್ಯರನ್ನು ಸ್ವಲ್ಪ ಹೊತ್ತು ಪರಿಭಾವಿಸಿದರು ಕೃಷ್ಣನು ವಾಸ್ತವವಾಗಿ ದೇವೋತ್ತಮ ಪರಮ ಪುರುಷನು ಎಂದು ತೀರ್ಮಾನಕ್ಕೆ ಬಂದರು. ಅವ್ರಿಗೆ ಗೊತ್ತಾಗ್ತದೆ ಇದೆಲ್ಲ ಇದು ಕೃಷ್ಣನೇ ಇರ್ಬೇಕು, ದೇವೋತ್ತಮ ಪರಮಪುರುಷ ಇರ್ಬೇಕು, ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾನೆ ವೇದಾಂತದ ರೀತಿ ಅಂತ ಹೇಳಿ. ತನ್ನ ಹಿಂದಿನ ಜನ್ಮ ಕರ್ಮಗಳ ಫಲವಾಗಿ ಒಂದು ವಿಧದ ದೇಹವನ್ನು ಧರಿಸಬೇಕಾದ ಸಾಮಾನ್ಯ ಮನುಷ್ಯನ ಪಾತ್ರವನ್ನು ಅವನು ವಹಿಸ್ತಿದ್ದಾನೆ. ನಾವೆಲ್ಲ ಹೇಗೆ ದೇಹ ಪಡ್ಕೊಳ್ಳೋದಂದ್ರೆ ನಮ್ಮ ಹಿಂದಿನ ವಿಡಿಯೋ ಆನ್ ಮಾಡಿಲ್ಲ. ಹಿಂದಿನ ಜನ್ಮ ಕರ್ಮಗಳ ನಾವು ಏನ್ ಮಾಡಿರ್ತೇವೆ ಆ ಪ್ರಕಾರ ನಮ್ಗೆ ದೇಹ ಸಿಗುವಂತಹದ್ದು. ಆದ್ರೆ ಕೃಷ್ಣನಿಗೆ ಹಾಗೆ ಅಲ್ಲ. ಅವನು ಯಾವಾಗ ಬೇಕಾದ್ರೂ ಯಾವ ಜನ್ಮದಲ್ಲಿ ಬೇಕಾದ್ರೂ ಯಾರನ್ನು ತಂದೆ ತಾಯಿಯಾಗಿ ಪಡ್ಕೊಂಡು ಅವನು ಬರಬಹುದು. ಇಲ್ಲಿ ಅವನು ಹಾಗೆ ಕಾಣ್ತಾ ಇದ್ದಾನೆ ಅಂತ ಹೇಳ್ತಾರೆ. ಮನುಷ್ಯನ ಪಾತ್ರವನ್ನು ವಹಿಸುತ್ತಿದ್ದಾನೆ ಎಂದು ನಿರ್ಣಯಿಸಿದರು ಋಷಿಮುನಿಗಳು. ಮನುಷ್ಯನ ಜನ್ಮದ ಸಾರ್ಥಕ್ಯಕ್ಕಾಗಿ ಹೇಗೆ ಬದುಕಬೇಕೆಂದು ಜನಸಾಮಾನ್ಯರಿಗೆ ತಿಳಿಸಿಕೊಡುವುದಕ್ಕಾಗಿ ಅವನು ಈ ಲೀಲೆಯನ್ನು ನಡೆಸ್ತಿದ್ದನು. ಸಾಮಾನ್ಯ ಮನುಷ್ಯರಾಗಿ ಒಂದು ವ್ಯಕ್ತಿ ರೂಪದಲ್ಲಿ ಬಂದು ಅವನು ಇದನ್ನೆಲ್ಲ ಲೀಲೆಗಳನ್ನು ಮಾಡ್ತಾ ಇದ್ದಾನೆ ಅಂತ ಅವರಿಗೆ ಗೊತ್ತಾಗ್ತದೆ. ಯಾರಿಗೆ? ಋಷಿಮುನಿಗಳಿಗೆ. ಕೃಷ್ಣನು ದೇವೋತ್ತಮ ಪರಮಪುರುಷ ಎಂದು ನಿರ್ಧರಿಸಿ ಋಷಿಗಳು ಅವನಿಗೆ ಹೀಗೆ ಹೇಳಿದರು: ಪ್ರಿಯ ಪ್ರಭುವೆ, ಮಾನವ ಸಮಾಜದ ಮುಖಂಡರಾದ ನಮಗೆ ಬದುಕಿನ ಯೋಗ್ಯ ಸಿದ್ಧಾಂತವು ತಿಳಿದಿದೆ ಎಂದು ಜನರು ಭಾವಿಸ್ತಾರೆ. ಅಂದ್ರೆ ನಮ್ಗೆ ಎಲ್ಲ ಗೊತ್ತಿದೆ ಅಂತ ಎಲ್ರು ನಮ್ಗೆ ತಿಳಿತಾರೆ. ಆದ್ರೆ ನಿನ್ನ ಬಹಿರ್ಶಕ್ತಿಯ ಮೋಡಿಯಿಂದ ನಾವು ಭ್ರಾಂತರಾಗಿದ್ದೇವೆ. ಎಲ್ರೂ ನಮ್ಗೆ ಎಲ್ಲ ಗೊತ್ತಿದೆ ಅಂತ ಹೇಳ್ತಾರೆ ಋಷಿಮುನಿಗಳಿಗೆ. ಆದ್ರೆ ನಿನ್ನ ಈ ಮೋಡಿಯ ಬಹಿರ್ಶಕ್ತಿ ಅಂತ ಬಹಿರಂಗ ಶಕ್ತಿಯ ಈ ಒಂದು ಮೋಡಿ ಇದೆಯಲ್ಲ, ಇದರಿಂದ ನಾವು ಭ್ರಾಂತರಾಗಿದ್ದೇವೆ ಅಂತ ಹೇಳ್ತಾರೆ. ನಿನ್ನ ನಡತೆಯು ಸಾಮಾನ್ಯ ಮನುಷ್ಯ ನಡತೆಯಂತೆಯೇ ಇದೆ. ನೀನು ದೇವೋತ್ತಮ ಪರಮಪುರುಷ ಅನ್ನೋದು ಮರೆ ಮಾಡಿದೆ. ಇಲ್ಲಿ ಗೊತ್ತಾಗುದಿಲ್ಲ, ಯಾರಿಗೂ ಸಹ ದೇವೋತ್ತಮ ಪರಮಪುರುಷ ಅಂತ ಗೊತ್ತೇ ಆಗುದಿಲ್ಲ. ಆ ರೀತಿ ನೀನು ಸಾಮಾನ್ಯ ಮನುಷ್ಯನಾಗಿ ನಡೀತಾ ಇದೀಯಾ. ನಿನ್ನ ನಡತೆಯನ್ನು ಕೊಂಡು ನಮ್ಗೆ ಆಶ್ಚರ್ಯ ಆಗಿದೆ ಅಂತ ಹೇಳ್ತಾರೆ. ನಿನ್ನ ಲೀಲೆಗಳೆಲ್ಲ ಅದ್ಭುತವಾದವು ಭಾವಿಸಿದ್ದೇವೆ ಅಂತ ಹೇಳ್ತಾರೆ. ಅವರಿಗೆ ಅರ್ಥ ಆಗ್ತದೆ ಕೃಷ್ಣ ಯಾರು ಅಂತ. ಪ್ರಿಯ ಪ್ರಭುವೆ, ಭೂಮಿಯು ಕಲ್ಲು, ಮಣ್ಣು ಮತ್ತು ಇತರ
ನಾಮಗಳನ್ನು ರೂಪಗಳನ್ನು ವಿವಿಧ ರೀತಿಗಳಲ್ಲಿ ಸೃಷ್ಟಿಸಿದರು. ಅಂದ್ರೆ ಎಲ್ಲ ಈ ಒಂದು ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ ಅಲ್ವಾ, ಬೇರೆ ಬೇರೆ ನಾಮ, ಕಲ್ಲು, ಮಣ್ಣು, ಭೂಮಿ, ಬೇರೆ ಬೇರೆ ಹೆಸರು, ಬ್ರಹ್ಮಾಂಡಗಳು ತುಂಬಾ ಇದೆ. ಅದನ್ನೆಲ್ಲ ಅವನು ಸೃಷ್ಟಿ ಮಾಡ್ತಾನೆ, ಸ್ವಂತ ಶಕ್ತಿಯಿಂದ ನಿರ್ವಹಿಸ್ತೀಯ. ಆದ್ರೂ ನೀನು ಒಂದೇ ಬಗೆಯಾಗಿದ್ಯಾ, ನಿನ್ನಲ್ಲಿ ಯಾವ ವ್ಯತ್ಯಾಸಗಳು, ಯಾವ ಜಂಬ ಕೂಡ ಇಲ್ಲ. ನಾವೊಂದು ಸಣ್ಣ ಮನೆ ಕಟ್ಟಿದ್ರೆ ಒಂದೇನೋ ಒಂದು ವಸ್ತು ತಂದ್ರೆ ಎಷ್ಟು ಜಂಬ ಕೊಚ್ಚಿಕೊಳ್ತೇವಲ್ಲ, ಆದ್ರೆ ಇವನಿಗೆ ಮಾನವ ರೂಪದಲ್ಲಿ ಇದ್ರೂ ಕೂಡ ಇವನು ಎಷ್ಟು ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡ್ತಾನೆ. ಎಲ್ಲ ನೋಡಿ, ಇಲ್ಲಿ ಏನೇನು ಕಲ್ಲು, ಮಣ್ಣು, ಮರ, ಬೇರೆ ಬೇರೆ ಹೆಸರುಗಳು, ರೂಪಗಳು, ಇಷ್ಟು ಮಾಡಿದ್ರು ಕೂಡ ನಿನ್ನಲ್ಲಿ ಯಾವ ಬದಲಾವಣೆ ಕೂಡ ಇಲ್ಲ. ನಿನ್ನ ಶಕ್ತಿಯಿಂದ ನೀನು ಅಭಿವ್ಯಕ್ತಿಯ ಹಲವು ವಿಧಗಳನ್ನು ಸೃಷ್ಟಿಸಿದ್ರು, ಅವುಗಳಿಂದ ನಿನ್ನ ಮೇಲೆ ಯಾವ ಪ್ರಭಾವವೂ ಆಗ್ತಾ ಇಲ್ಲ ಅಲ್ವಾ ಅಂತ ಹೇಳ್ತಾರೆ. ಪ್ರಿಯ ಪ್ರಭುವೇ, ನಿನ್ನ ಅದ್ಭುತ ಕ್ರಿಯೆಗಳನ್ನು ನೋಡಿ ನಾವು ಸ್ತಂಭೀಭೂತರಾಗಿದ್ದೇವೆ ಅಂತ ಹೇಳ್ತಾರೆ. ಸ್ತಂಭದ ಹಾಗೆ ಆಗಿದ್ದೇವೆ ನಾವು, ನೋಡ್ತಾ ಇದ್ದೇವೆ ನಿನ್ನ ಇದನ್ನೆಲ್ಲ ಲೀಲೆಗಳನ್ನು. ನೀನು ಸಮಸ್ತ ಬ್ರಹ್ಮಾಂಡವನ್ನು ಮೀರಿದವನು. ಎಷ್ಟು ಬ್ರಹ್ಮಾಂಡ ಇದೆಲ್ಲ, ಎಲ್ಲವನ್ನು ಮೀರಿದವನು ನೀನು, ಎಲ್ಲ ಜೀವಿಗಳ ಪರಮಪ್ರಭು, ಪರಮಾತ್ಮ ಅಂತ ಹೇಳ್ತಾರೆ. ನಿನ್ನ ಭಕ್ತರನ್ನು ರಕ್ಷಿಸಿ ದುಷ್ಟರನ್ನು ನಾಶ ಮಾಡಲು ನೀನು ಅಂತಃಶಕ್ತಿಯಿಂದ ನೀನು ಭೂಮಿಯ ಮೇಲೆ ಕಾಣಿಸಿಕೊಳ್ತೀಯ, ಅಂತರಂಗ ಶಕ್ತಿಯಿಂದ. ಇಂಥ ಅವತಾರದಿಂದ ಜಡಶಕ್ತಿಯೊಡನೆ ಬಹು ಕಾಲವಿದ್ದು ಜನರಿಂದ ಜನರು ಮರೆತು ಬಿಡು ಶಾಶ್ವತ ಧರ್ಮದ ತತ್ವಗಳನ್ನು ನೀನು ಮತ್ತೆ ಸ್ಥಾಪಿಸ್ತಿದ್ಯಾ ಅಂತ ಹೇಳ್ತಾರೆ. ಪ್ರಿಯ ಪ್ರಭುವೇ, ಗುಣ ಮತ್ತು ಕರ್ಮಗಳಿಗೆ ಅನುಗುಣವಾಗಿ ಮನುಷ್ಯ ಸಮಾಜದಲ್ಲಿ ಸಾಮಾಜಿಕ ವರ್ಗಗಳನ್ನು, ಆಧ್ಯಾತ್ಮಿಕ ಅಂತಸ್ತುಗಳನ್ನು ಸೃಷ್ಟಿಸುವವನು ನೀನು. ಅಂದ್ರೆ ನಮ್ಗೆ ಗುಣ ಕರ್ಮ ಆಧಾರದ ಮೇಲೆ ನಮ್ಗೆ ಇದು ವರ್ಣಾಶ್ರಮ ಧರ್ಮ ಮಾಡಿದ್ದಾನೆ ಭಗವಂತ ಅಲ್ವಾ, ಅದನ್ನೇ ಹೇಳ್ತಾ ಇದ್ದಾರೆ. ಸಮಾಜದಲ್ಲಿ ಸಾಮಾಜಿಕ ವರ್ಗಗಳನ್ನು, ಆಧ್ಯಾತ್ಮಿಕ ಅಂತಸ್ತುಗಳನ್ನು ಸೃಷ್ಟಿಸುವವ ನೀನು. ನೀತಿರಹಿತ ಜನರಿಂದ ಈ ವರ್ಗಗಳು ತಪ್ಪು ದಾರಿ ಹಿಡಿದಾಗ ನೀನು ಇಳಿದು ಬಂದು ಅವುಗಳನ್ನ ತಿದ್ದುತ್ತೀಯೇ. ನಮ್ಗೆ ಒಂದೊಂದು ಧರ್ಮ ಅಂತ ಕೊಟ್ಟಿದ್ದಾರೆ, 4 ವರ್ಣಗಳನ್ನು ಮಾಡಿ ಸಮಾಜ ಹೀಗೆ ನಡೆಸಬೇಕು ಅಂತ ಕೊಟ್ಟಿದ್ದಾರೆ. ಆಗ್ಲೂ ಕೂಡ ಈ ಮನುಷ್ಯರು ಅದೇ ತರ ನಡ್ಕೊಳ್ಳದೆ ತಪ್ಪು ದಾರಿಯಲ್ಲಿ ನಡೆದಾಗ ನೀನು ಇಳಿದು ಬರ್ತೀಯ ಭೂಮಿಗೆ ಅಂತ ಹೇಳ್ತಾರೆ. ಪ್ರಿಯ ಪ್ರಭುವೆ, ವೈದಿಕ ಜ್ಞಾನವನ್ನ ನಿರ್ಮಲ ಹೃದಯದ ಪ್ರತಿನಿಧಿ. ಅಷ್ಟೇ ಮತ್ತೆ ಓದಿರೋದು. ಅಷ್ಟೇನಾ? ಟೈಮ್ ಕೂಡ ಆಯ್ತು ಮಕ್ಕಳಿಗೆ, 1 ನಿಮಿಷ ಇದೆ. ಆಯ್ತು, 1 ನಿಮಿಷ ಇದೆ. ಹರೇ ಕೃಷ್ಣ. ಪಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ರಾಧಾ ಗೋವಿಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ನಿಮಗೂ ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮತ್ತೆ ಎಲ್ಲರಿಗೆ ಎಲ್ಲರೂ ಎಂತ ದಶಮಿಯ ನವಮಿಯ ಇವಾಗ ಇವತ್ತು ನವಮಿ, ನಾಳೆ ದಶಮಿ. ವಿಜಯದಶಮಿ ಆಚರಿಸ್ತೀವಿ. ವಿಜಯದಶಮಿ ಅಂದ್ರೆ ಶ್ರೀರಾಮಚಂದ್ರ ಅಲ್ಲಿ ಯಾರನ್ನು ರಾವಣನನ್ನು ಕೊಂದ ಒಂದು ದಿನ, ಅದು ವಿಜಯೋತ್ಸವ ಆಚರಿಸುವಂತದ್ದು. ನಾಳೆ ನಮ್ಮ ಟೆಂಪಲ್ ಅಲ್ಲಿ ಮಾಡ್ತಾರೆ. ಎಲ್ಲರೂ 5 ಗಂಟೆಗೆ ಸ್ಟಾರ್ಟ್ ಆಗ್ತದೆ, ಕಾಣ್ಬೇಕು. ಅಭಿಷೇಕ ನಾಳೆ ಇಲ್ಲ ಅಂತೆ, ಬೇಡ ಅಂತ ಹೇಳಿ. ಹರೇ ಕೃಷ್ಣ. ನಾಡ್ದು ಮಾಡುವ ಉಳಿದದ್ದು. ನಾಳೆನೂ ಅಷ್ಟೇ ಅಲ್ಲ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಒಂದ್ ಕೃಷ್ಣ. ನಿಮಿಷ. ಬನ್ನಿ ಮರದಲ್ಲಿ ದೇವಸ್ಥಾನದಲ್ಲಿ ಹೇಳಿ. ಧನ್ಯವಾದಗಳು ಮಾತಾಜಿ. ದೇವಸ್ಥಾನದಲ್ಲಿ ಏನ್ ಮಾಡ್ತಾರೆ ಮಾತಾಜಿ? ದೇವಸ್ಥಾನದಲ್ಲಿ ಬೋಟ್ ಉತ್ಸವ ಇದೆ. ದೇವರು ಸರಿ ಸರಿ. ಬೋಟ್ ಅಲ್ಲಿ ಇಟ್ಟು ಅಲ್ಲಿ ಆರತಿ ಮಾಡ್ತಾರೆ, ಮತ್ತೆ ನೈವೇದ್ಯ ಮಾಡ್ತಾರೆ, ಎಲ್ಲರಿಗೆ ಹಂಚುತ್ತಾರೆ, ಮತ್ತೆ ಅಭಿಷೇಕ ಇದೆ. ಸರಿ ಮಾತಾಜಿ. ಅದು ನೋಡ್ಬೋದು. ಅಲ್ಲಿ ಬಂದ್ ಎಲ್ಲಿ ನೋಡಕ್ ಸಾಧ್ಯ ಮಾತಾಜಿ? ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ ಯೋಗ. ಅಲ್ಲ, ಆನ್ಲೈನ್ ಅಲ್ಲಿ ಇದೆ ಮಾತಾಜಿ. ಹೌದಾ? ಅದನ್ನ ನೋಡ್ಬೇಕು ನೋಡಿ, ಅದಕ್ಕೆ ಕ್ಲಾಸ್ ಬೇಡ ಹೇಳಿದವರು. ನೀವೆಲ್ಲ ನೋಡುದು. ಸರಿ ಸರಿ ಮಾತಾಜಿ. ನಮ್ಗಲ್ಲಿ ಅಯ್ಯೋ ನೆನ್ನೆ ಇವ್ರು ಹೇಳ್ತಾ ಇದ್ರು. ಏನ್ ಮಾತಾಜಿ ಮ್ಯೂಟ್ ಆದ್ರಿ? ಪದ್ಮ ಮಾತಾಜಿ ಮ್ಯೂಟ್ ಆಗಿದ್ರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದ್ದಾರೆ ಮಾತಾಜಿ. ಹಾಕಿದಾರಾ? ವರದ ಮಾತಾಜಿ ಬಂದಿದ್ದಾರೆ. ರಾಧೆ ರಾಧೆ. ಸಾಯಂಕಾಲ ಅಲ್ಲ, 6 ಗಂಟೆಗ? 5 ಗಂಟೆಗೆ ಶುರು ಮಾಡ್ತಾರೆ. ಬೇಗ ಮಾಡ್ತಾರೆ ಮಾತಾಜಿ, ಮಳೆ ಎಲ್ಲ ಬರ್ತದೆಲ್ಲ, ಬೇಗ ಶುರು ಮಾಡ್ತಾರೆ ಅಭಿಷೇಕ ಎಲ್ಲ. ಹೋಗುವವರಿಗೆಲ್ಲ ಕಷ್ಟ ಆಗ್ತದೆಲ್ಲ, ಅಲ್ಲಿ ಸರಿ ಬಸ್ ಎಲ್ಲ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚವನ ಋಷಿಗಳ ಬಗ್ಗೆ ನಮಗೆ ಯಾವುದ್ರಲ್ಲಿ ಮಾಹಿತಿ ಸಿಕ್ಕುತ್ತೆ ಮಾತಾಜಿ? ಚವಾನ ಋಷಿಗಳು ನನಗೆ ಗೊತ್ತಿಲ್ಲ. ನನಗೆ ಪ್ರಭುಜಿ ಹೇಳುದನ್ನು ಕೇಳಿ ನಾನು ಹೇಳಿದೆ ಕತೆ. ನಾನು ಕೇಳಿದ್ದು ಪ್ರಭುಜಿಯಿಂದ. ಗೂಗಲ್ ಅಲ್ಲಿ ನೋಡಿ ಮಾತಾಜಿ, ಗೂಗಲ್ ಹಾಕಿ ನೋಡಿ. ಸರಿ ಮಾತಾಜಿ.
ಅವ್ರಿಗೆ ಮತ್ತೆ ಯೌವನ ಬರ್ತದೆ, ತುಂಬಾ ವರ್ಷ ಅವರು ಅಶ್ವಿನಿ ದೇವತೆ ಬಂದು ಅವ್ರಿಗೆ ಮತ್ತೆ ಪ್ರಾಯ ಕೊಡ್ತಾರೆ. ಅದೇ ಅಶ್ವಿನಿ ದೇವತೆಗಳು ಬಂದು ಅವರಿಗೆ ಇದು ಕೊಡ್ತಾರಲ್ಲ, ಅದಕ್ಕೆ ಅದರಿಂದಲೇ ಚವನಪ್ರಾಶ ಅಂತ ಬಂದಿದೆ ಅಂತೆ. ಅವರ ಹೆಸರೇ ಬಂದದ್ದು ಚವನಪ್ರಾಶಕ್ಕೆ. ಅವರ ಹೆಂಡತಿ ಹೆಸರು ಸುಕನ್ಯಾ. ಸುಕನ್ಯಾ, ಕರೆಕ್ಟ್. ಸುಕನ್ಯಾ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಎಲ್ಲಿಯಾದ್ರೂ ಇರ್ಬೋದು ಮಾತಾಜಿ, ನನಗೆ ಗೊತ್ತಿಲ್ಲ. ನಾನು ಪ್ರಭುಜಿ ಹೇಳುದನ್ನು ಕೇಳಿ. ಇವ್ರು ಈಗ ಇನ್ನೊಬ್ರು ಹೇಳಿದ್ರಲ್ಲ ಮಾತಾಜಿ, ಅವ್ರು ಎಲ್ಲಿಂದ ಕೇಳಿದ್ದು ಅಂತ? ಅವರು ಪ್ರಭುಜಿ ಭಾಗವತಮಲ್ಲಿ ಇದೆ ಮಾತಾಜಿ, ಭಾಗವತಮಲ್ಲಿ ಬರುತ್ತೆ ಸುಕನ್ಯಾ ಮತ್ತೆ ಚವನ. ಯಾವ ಇದರಲ್ಲಿ ಗೊತ್ತಿಲ್ಲ ಅಲ್ಲ, ಎಕ್ಸಾಕ್ಟ್ ಆಗಿ ಯಾವ ಕ್ಯಾಂಟೋ ಅಂತ ಗೊತ್ತಿಲ್ಲ ಮಾತಾಜಿ. ಓಕೆ ಓಕೆ ಭಾಗವತ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಎಂಡ್ ಮಾಡೋಣ. ಇನ್ನು ಕೇಳಲಿಕ್ಕಿದ್ಯಾ? ಹರೇ ಕೃಷ್ಣ, ಎಂಡ್ ಮಾಡೋಣ. ಮಾತಾಜಿ, ಮಂಜುಳಾ ಮಾತಾಜಿ, ನೀವು ಹೋಸ್ಟ್ ಆಗಿದ್ದೀರಾ? ಎಂಡ್ ಮಾಡ್ಬಿಡಿ ಮಾತಾಜಿ ಮೀಟಿಂಗ್. ಮಂಜುಳಾ ಮಾತಾಜಿ, ಮಂಜುಳಾ ಮಾತಾಜಿ ಎಲ್ಲ ಹೋದ್ರವ್ರು. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೀವು ಹೋಸ್ಟ್ ಆಗಿದ್ದೀರಾ? ಎಂಡ್ ಮಾಡ್ಬಿಡಿ ಮೀಟಿಂಗ್. ಎಂಡ್ ಅಂತ ಇರುತ್ತೆ, ಅದ್ ಮಾಡಿ.